ಹರಿಯು ಆಟಿ ಆಡೊಂದು ಬರ್ಕೊಂಡು ಸೋಣ ಬಲ್ತೊಂದು ಪೋಕೊಂಡು ಆಟಿಗ ಗೊಂಬು ಪಂಡ ಆನೆದ ಬೆರಿಪುಡಪು ಆಟಿದ ಪರ್ಬಾ ಪಂಡ ಆಟಿದ ಬಸ್ಸ ಪಂಡ ಪುಚ್ಚೆಗ ಪುನಪಿದ ಹಿರಿಯರೇ ಆಗಂದು ಆಟಿ ಪಂಡ ಬೆಳ್ಳಿ ಬೇಸಾಯ ಮುಗಿದು ಒಂತೆ ಬುಡ್ಸೋದ ತಿಂಗಳು ಆಟ್ಟಡಿತ್ತಿನ ಅರಿ ಮುಗಿದು ಬೈತರಿ ತಿಂಪುನ ಕಾಲ ಉಷ್ಣಗು ಉಷ್ಣದ ತಿಂಗಳು ಶೀತಗು ಶೀತದ ತಿಂಗಳು ಉತ್ತರಾಯಣ ದಕ್ಷಿಣಾಯಗು ಪೊಗ್ಗುನ ತಿಂಗಳು ಇಂಚನೆ ಪಿರಾತದ ಕಾಲಡು ನಮ್ಮ ಪೂರ್ವಜರು ಆಚರಿಸುವಂದಿತ್ತಿಂಚೆ ನನಲಾತ್ತು ಕಟ್ಟಲೆದ ಬಗ್ಗೆ ನಮ್ಮ ಜವನರಿಗೆ ತೆರಿಪಾವರೆಂದು ಅಟಣೆ ಮಲ್ತದಿನ ಲೇಸು ಈ ಆಟಿಡುಂಚು ದಿನ ಇನಿ ಗ್ರಾಮೋತ್ಥಾನ ಇಂಡಿಯಾ ಫೌಂಡೇಶನ್ ಶ್ರೀ ರಮಾನಂದಾಶ್ರಮ ಹೋಳಿಗೆ ತರಬೇತಿ ಕೇಂದ್ರ ಶ್ರೀ ಸ್ವಾಮಿ ರಮಾನಂದಾಶ್ರಮ ಮಾತೃ ಮಂಡಳಿ ಶ್ರೀ ಸ್ವಾಮಿ ರಮಾನಂದಾಶ್ರಮ ಅಂಗನವಾಡಿ ಕೇಂದ್ರ ಸ್ತ್ರೀ ಶಕ್ತಿ ಗುಂಪು ತಿಳಿದು ನಡಪು ನಂಚಿತ್ತಿ ಈ ಆಟಿಡುಂಜಿ ದಿನಕ್ಕೆ ಬೈದಿನ ಮಾತಾ ಬೆನ್ನೆರೆಲ್ಲ ಮೋಕೆಡು ಎದ್ಕೊಂಡೊಂದುಲ್ಲ ಗುರಿಕಾರ್ಯರು ಅಂಚನೆ ಮಾತಾ ಮಲ್ಲ ಬೆನ್ನೇರು ಅಧ್ಯಕ್ಷರು ಮಾತೆಲ್ಲ ಚಾವಡಿ ಬರಡೊಂದು ಕೇನುಲ್ಲ ಅಧ್ಯಕ್ಷರು ಶ್ರೀ ನಾರಾಯಣ ಕುಂಪಲ ಕಾರ್ಯದರ್ಶಿ ಶ್ರೀ ಸ್ವಾಮಿ ರಮಾನಂದಾಶ್ರಮ ಚಾರಿಟೇಬಲ್ ಟ್ರಸ್ಟ್ ಶ್ರೀಮತಿ ಜಾನಕಿ ಅಧ್ಯಕ್ಷರು ಮಾತೃ ಮಂಡಳಿ ರಮಾನಂದಾಶ್ರಮ ಕೊಲ್ಯ ಶ್ರೀಮತಿ ಸುಲೋಚನಿ ಉಪಾಧ್ಯಕ್ಷರು ಮಾತೃ ಮಂಡಳಿ ಶ್ರೀ ರಮಾನಂದಾಶ್ರಮ ಕೊಲ್ಯ ಶ್ರೀ ಜೀವನ್ ಪ್ರೋಗ್ರಾಮ್ ಮ್ಯಾನೇಜರ್ ಗ್ರಾಮೋತ್ಥಾನ ಇಂಡಿಯಾ ಫೌಂಡೇಶನ್ ಶ್ರೀಮತಿ ಗುಲಾಬಿ ಶಿಕ್ಷಕರು ಹೊಲಿಗೆ ತರಬೇತಿ ಕೇಂದ್ರ ಸಾಧ್ಯೋಜಾತನ ಕೊಲ್ಯ ಪತಂಜಲಿ ಯೋಗ ಸಮಿತಿ ಸಹ ಸಂಚಾಲಕರು ದಕ್ಷಿಣ ವಲಯ ಶ್ರೀಮತಿ ಗುಣವತಿ ಟ್ರಸ್ಟಿ ಶ್ರೀ ಜಗದ್ಗುರು ಶ್ರೀ ಸ್ವಾಮಿ ರಮಾನಂದಾಶ್ರಮ ಟ್ರಸ್ಟ್ ಕೊಲ್ಯ ಮೆಕ್ಕಲು ಮೆತ್ತ ಚಾವಡಿಗೆ ಬರಡು ಪಂಡಿತಿ ಅನ್ನೋದಿಲ್ಲ ದುಂಗುದಿ ಒಡ್ಡ ಆ ಬೇಲೆ ಒವ್ವೆ ಅಡಚಣೆ ಇದ್ದಂದೆ ಎಡ್ಡೆ ರೀತಿಯಡು ಆವಡುಂದಾಂಡ ಆದಿಡು ದೈವ ದೇವರನ್ನು ಸುಗಿಪು ನಾವು ನಮ್ಮ ವಾಡಿಕೆ ಅಂಚನೆ ಪ್ರಾರ್ಥನೆ ದೊತ್ತಗು ಇನಿ ತಲೇಸಿನ ಸುರು ಮಲ್ಪುಗ ಪ್ರಾರ್ಥನೆಗೆ ಬರೊಂದಿಲ್ಲೆರು ಶ್ರೀಮತಿ ಸೌಮ್ಯ ಯೋಗೀಶ್. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿನಿ 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 ನಾಟ್ಯ ಸ್ವರೂಪ ಕಾರ್ಯಕ್ರಮದ ಸಭೆಯನ್ನು ಎದುಕೊಂಡರೆ ಬರುವುದಿಲ್ಲೇರು ಕುಮಾರಿ ಹರ್ಷಿತಾ. ಅಂತೆಯೇ ಈ ಕಾರ್ಯಕ್ರಮವು ಬಿನ್ನೆರಾದ ಬತ್ತಿನ ಶ್ರೀಮತಿ ಜಾನಕಿ ಅಧ್ಯಕ್ಷರು. ಈ ಕಾರ್ಯಕ್ರಮವು ಬಿನ್ನೆರಾದ ಬತ್ತಿನ ಶ್ರೀಮತಿ ಜಾನಕಿ ಅಧ್ಯಕ್ಷರು ಮಾತೃ ಮಂಡಳಿ ರಮಾನಂದಾಶ್ರಮ ಕೊಲ್ಯ ಮೇರೆಲ್ಲ ಸ್ವಾಗತ.
ಸಭಾ ನಿರ್ವಹಿಸಿದ ನನಂತಿ ಬಿನ್ನೇರು ಶ್ರೀಮತಿ ಸುಲೋಚನ ಉಪಾಧ್ಯಕ್ಷರು ಮಾತೃ ಮಂಡಳಿ ರಮಣದಾಶ್ರಮ ಕೊಲ್ಯ ಮೇರೆಗಳ ಸ್ವಾಗತ. ಈ ಕೂಟಡು ಉಪಸ್ಥಿತರ ಉಪ್ಪುಣ ಶ್ರೀ ಜೀವನ್ ಪ್ರೋಗ್ರಾಮ್ ಮ್ಯಾನೇಜರ್ ರಾಮೋತ್ತನ ಇಂಡಿಯಾ ಫೌಂಡೇಶನ್ ಮೇರೆಗಳ ಸ್ವಾಗತ. ಮೇರೆಗೂ ಶ್ರೀಮತಿ ಅರುಣಾಕ್ಷಿ ವ್ರತದ ಬಚ್ಚರ ಬಜಾಯ್ಕೋ ಬೇಡಿಕೊಂಡೋಡು ಪಡೆದುಕೇನೊಂದಿಲ್ಲ. ಗುಲಾಬಿ ರಮಣದಾಶ್ರಮ ಹೊಲಿಗೆ ತರಬೇತಿ ಶಿಕ್ಷಕರು ಮೇರೆಗಳ ಸ್ವಾಗತ. ಮೇರೆಗೂ ಶ್ರೀಮತಿ ಮಲ್ಲಿಕಾ ವ್ರತದ ಬಚ್ಚರ ಬಜಾಯ್ಕೊಟ್ಟು ಸ್ವಾಗತ ಸಾವುದು. ಅಂಚನೆ ಇನಿತಲೇಸಿದ ಬೈದಿನ ಸದ್ಯೋಜಾತನ ಸಹ ಸಂಚಾಲಕರು ಪತಂಜಲಿ ಯೋಗ ಸಮಿತಿ ಮೇರೆಗಳ ಸ್ವಾಗತ. ವ್ಯಕ್ತಿ ಜಗದ್ಗುರು ಶ್ರೀ ರಮಣದಾಶ್ರಮ ಕೊಲ್ಯ ಮೇರೆಗಳ ಸ್ವಾಗತ. ಸ್ವಾಗತ ಕೋರೊಂದು ಎನ್ನ ಈ ಸ್ವಾಗತ ಮುಗಿಕೊಂಡು ಸುಡರು ಜ್ಞಾನದ ಸಂಕೇತ. ಅಜ್ಞಾನ ಪಂಪಿನ ಕತ್ತಲೆದ್ದು ಜ್ಞಾನ ಪಂಪಿನ ಬುಲ್ಕುಗಡಿ ನಮ್ಮ ನಡಪಡು ಮಾಡಿದ್ದು ಇನಿತ ಲೇಸಿನ ಶ್ರೀಮತಿ ಜಾನಕಿ ಅಧ್ಯಕ್ಷರು ಮಾತೃ ಮಂಡಳಿ ಶ್ರೀ ಸ್ವಾಮಿ ರಮಾನಂದಾಶ್ರಮ ಕೊಲ್ಯ ಗುರಿಕಾರ್ಮೇಲೆ ಅಂಚನೆ ಮಾತಾ ಮಲ್ಲವಿನೆಲ್ಲ ಸೇರಿದು ನಡಪಾದು ಕೊರಡು ಪಡೆದಿದ್ದೇನೆಂದರು. ಮೇಡಮ್ ಆಟಿದ ಅನುಭವದ ಬಗ್ಗೆ ಕೊಂಡೊರಿಟ್ಟು ಎರಡು ಪಾಚೆರಲು ಕಂಡಿದೆ ಕೇಳೊಂದಿಲ್ಲ. ಹರಿ ಸಂಸ್ಕಾರ ಸಂಘಟನೆ ಸೇವೆ SPOSS ರಿಜಿಸ್ಟರ್ಡ್ ಕರ್ನಾಟಕ ಮಂಗಳೂರು ನಗರ ಸೌನ್ನತೇಶ್ವರದಿಂದ ನಾನು ಸದ್ಯೋತ ಅಂತೇಳಿ ಬಂದಿರ್ತೇನೆ. ಇಲ್ಲಿ ಸಂಸ್ಕಾರಗಳನ್ನು ನಾವು ಕಲಿಯುವಂಥ ಪಾಠ ಇದೀಗ. ಸಂಸ್ಕಾರಗಳು ಮರೆತು ಹೋಗ್ತಾ ಇದ್ದೇವೆ. ಭಾರತ ಅನ್ನೋದು ಸಂಸ್ಕಾರದ ಯುತವಾಗಿ ಇದೆ, ಆದರೆ ನಾವು ಅದನ್ನು ಮರೆತು ಹೋಗ್ತಾ ಇದ್ದೇವೆ. ಆ ಮರ್ತೋಗೋದ್ರಿಂದಾಗಿ ಇವತ್ತು ಒಂದೊಂದು ಕಡೆ ಅದನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿಗೆ ನಾವು ಇಲ್ಲಿಗೆ ಬಂದು ಹುಟ್ಟಿದ್ದೇವೆ. ಆದರೆ ನಾವು ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಗಾಗಿ ಅಥವಾ ನಮ್ಮ ಹಿರಿಯರಿಂದಾಗಿ ಸಂಸ್ಕಾರಗಳನ್ನು ಕಲಿತಾ ಬರ್ತಿದ್ರೆ ಇಂಥ ಒಂದು ನಾವು ಆಚರಣೆಗಳನ್ನು ನಾವು ಮಾಡುವಂಥ ವಿಷಯ ಇರಲಿಕ್ಕಿಲ್ಲ. ಅದರಿಂದಾಗಿ ನಾವು ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಸಾಗಿ ತಂದೆ ತಾಯಿಗಳನ್ನು ನಾವು ಆಶ್ರಮಕ್ಕೆ ಕಳಿಸ್ತೇವೆ, ಫಾದರ್ಸ್ ಡೇ ಮದರ್ಸ್ ಡೇ ಮಾಡ್ತೇವೆ. ಈಗ ನಮ್ಮ ಇಲ್ಲಿ ಮಾಡಿರುವಂಥ ಎಲ್ಲ ತಿಂಡಿ ತಿನಿಸುಗಳು ಸಾಗಿ ನಮಗೆ ಬೇಕಾದಂಥ ಎಲ್ಲ ವಿಷಯಗಳು ಸರಿ ನಮಗೆ ಮನೆಯಲ್ಲಿ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಈಗ. ಅದರಿಂದಾಗಿ ನಾವಿಲ್ಲಿ ಆಟಿದ ದಿನ ಕೆಸರು ಗದ್ದೆಗಳನ್ನು ನೋಡುವಂಥ ಮಕ್ಕಳು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಕೆಸರು ಗದ್ದೆ ಅಂತ ಒಂದು ಶುರು ಮಾಡಿದ್ದೇವೆ. ಪ್ರತಿಯೊಂದು ಡೇ ಮಾಡಿಕೊಂಡು ಬರ್ತೇವೆ, ಪುರ್ಸೊತ್ತಿರ್ತದೆ. ನಮ್ಮ ಮನೆಯಲ್ಲಿ ಸಂಸ್ಕಾರಗಳನ್ನು ನಮಗೆ ಕಲಿಸಲಿಕ್ಕೆ ನಮಗೆ ಪುರ್ಸೊತ್ತಿರುತ್ತದೆ.
ಹಾಗಿರುವಾಗ ನಮ್ಮ ಸಂಸ್ಕಾರಗಳನ್ನು ನಾವು ಮನೆಯಲ್ಲೇ ಮಾಡುವ. ಅಕ್ಕಂದರಿಗೆ ಒಂದು ಚುರುಕಾಗಿ ಸ್ವಲ್ಪ ಸಂಸ್ಕಾರದ ಬಗ್ಗೆ ಹೇಳ್ತೇನೆ. ನಾವು ಮನೆಯಲ್ಲೇ ಮಾಡುವಂಥ ಕೆಲವು ವಿಷಯಗಳು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನಾವು ಏನೆಲ್ಲ ಮಾಡ್ತೇವೆ ಅದು ನಮ್ಮ ಮಕ್ಕಳಿಗೆ ಮುಟ್ಟಬೇಕಂತಂದ್ರೆ ನಾವು ಮಕ್ಕಳನ್ನು ಜೊತೆ ಸೇರಿಸಿಕೊಂಡು ನಾವು ಮಾಡಿದಾಗ ಮಾತ್ರ ನಮಗೆ ಸಂಸ್ಕಾರಗಳು ಬರ್ತದೆ. ನಾವು ಮೊದಲು ಮನೆಯಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡುವಂಥದ್ದು, ಬೆಳಿಗ್ಗೆ ಹೇಳುವಂಥ ಪದ್ಧತಿಗಳು, ಆಮೇಲೆ ನಾವು ನಿತ್ಯ ಜೀವನದಲ್ಲಿ ಪೂಜೆ ಸಣ್ಣ ಮಟ್ಟದಲ್ಲಿ ಆದರೂ ನಮ್ಮ ತಿಳುವಳಿಕೆಯಲ್ಲಿ ಇರುವ ಮಟ್ಟಕ್ಕಾದರೂ ನಾವು ಒಂದು ಪೂಜೆಗಳನ್ನು ಮಾಡುವಂಥದ್ದು, ದೇವರಿಗೆ ದೀಪ ಹಚ್ಚಿಸಿ ಕೈ ಮುಗಿಸುವಂಥ ಪದ್ಧತಿಗಳನ್ನು, ಸಂಜಾಗುವ ಭಜನೆ ಹೇಳುವಂಥದ್ದು, ಇಂತಹ ವಿಷಯಗಳನ್ನೆಲ್ಲ ನಾವು ಸ್ವಲ್ಪ ಗಮನ ಕೊಟ್ಟಿದ್ದರೆ ನಮಗೆ ಸಂಸ್ಕಾರಗಳು ತನ್ನಿಂತಾನಾಗೇ ಬರ್ತದೆ. ಈಗ ನಮಗೆ ಯಾವುದಕ್ಕೂ ಬಿಡಿಸೋದಿಲ್ಲ. ಸಾಯಂಕಾಲ ಭಜನೆ ಇಡಲಿಕ್ಕೆ ಯಾವ ಮನೆಯಲ್ಲಿ ಮೊದಲು ಪ್ರತಿ ಮನೆಯಲ್ಲಿತ್ತು, ಇವಾಗ ಯಾವ ಮನೆಯಲ್ಲಿ ಕೂಡ ಭಜನೆಗಳಿಲ್ಲ. ಅದರಿಂದಾಗಿ ಮಕ್ಕಳಿಗೂ ಈಗ ನಾವು ಆ ಭಜನೆಗಳು ಹೇಳೋದು ಏನು ಅಂತ ಗೊತ್ತಿಲ್ಲ. ಭಜನೆ ಹೇಳೋದ್ರಿಂದ ತುಂಬ ಲಾಭಗಳುಂಟು. ಸ್ವರಗಳು ಸರಾಗ್ತದೆ, ಏಕಾಗ್ರತೆ ಬರ್ತದೆ, ಇಂಥ ವಿಷಯಗಳುಂಟು. ಹಾಗೆ ಅಕ್ಕಂದಿರು ಮೊದಲು ಬೌತ್ತಲೆ ತೆಗೆದು ಬಚ್ತಾ ಇದ್ರು. ಆ ಬೌತ್ತಲೆ ಈಗ ಯಾರ ಹತ್ರವೂ ಇಲ್ಲ. ಆ ಬೌತ್ತಲೆ ತೆಗೆದ್ರಿಂದ ಗರ್ಭಕೋಶಕ್ಕೆ ಬೇಕಾದಂಥ ತುಂಬ ಎಫೆಕ್ಟ್ ಆಗ್ತದೆ. ಹಾಗೆ ಮೂಗುಧಾರಣೆ ಮಾಡೋದ್ರಿಂದ ನಮಗೆ ಗರ್ಭಕೋಶಕ್ಕೂ ನಮಗೂ ಮಕ್ಕಳಾಗುವಂಥ ಸಮಯದಲ್ಲಿ ಆಗುವಂಥ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಆಗ್ತದೆ. ಕಿವಿಗೆ ಓಲೆ ಇಡುವುದರಿಂದ, ಕೈಗೆ ಬಳೆ ಹಾಕುವುದರಿಂದ, ಕುಂಕುಮ ಬೊಟ್ಟು ಇಡುವುದರಿಂದ, ಇಂಥ ಕಾಲುಂಗುರಗಳು ಹಾಕುವಂಥದ್ರಿಂದ, ಇಂಥ ಪದ್ಧತಿಗಳನ್ನು ನಾವು ಬಿಟ್ಟು ಫ್ಯಾಷನ್ ಆಗಿ ಹೋಗಲಿಕ್ಕೆ ಶುರು ಮಾಡಿದ್ದೇವೆ. ಆ ಫ್ಯಾಷನ್ ಆಗಿರೋದ್ರಿಂದ ನಮಗೆ ಈಗಿನ ಕಾಲದಲ್ಲಿ ಇಷ್ಟೊಂದು ಸಮಸ್ಯೆಗಳು ಉಂಟಾಗಿರೋದು. ನಿಂತುಕೊಂಡು ಊಟ ಮಾಡುವಂಥದ್ದು, ನೀರು ಕುಡಿಯುವಂಥ ಪದ್ಧತಿಗಳು, ಇದೆಲ್ಲ ತುಂಬ ಇತ್ತು. ಅದನ್ನೆಲ್ಲ ನಾವು ಬಿಟ್ಟು ಹೊರಗಿನ ದೇಶದ ಪದ್ಧತಿಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಪದ್ಧತಿಗಳನ್ನೆಲ್ಲ ಹೊರಗಿನ ದೇಶದವರಿಗೆ ಮಾಡ್ತಾ ಇದ್ದಾರೆ. ಸೀರೆ ಉಡುದ್ರು ಕೂಡ ಅಮೆರಿಕದವರು ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿ ಸೀರೆ ಉಡುತ್ತಾರೆ. ಅವರು ಹೇಳುವಂತ ಮಂತ್ರಗಳಲ್ಲಿ ಉಚ್ಚಾರಗಳಿರುವುದಿಲ್ಲ, ಆದ್ರೂ ಅವರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಅದನ್ನೆಲ್ಲ ಬಿಡ್ತಾ ಬರ್ತಾ ಇದ್ದೇವೆ. ನಾವು ನಮ್ಮ ಭಾರತದಲ್ಲಿ ಬೇಕಾದಂಥ ಸಂಸ್ಕೃತಿಗಳು ಬೇಕಾದಷ್ಟಿದೆ. ನಮ್ಮದು ಸಂಸ್ಕೃತದ ಭಂಡಾರ ಇರುವಂತ ಒಂದು ದೇಶ. ಇದನ್ನು ನಾವು ಬಿಟ್ಟು ಪಾಶ್ಚಾತ್ಯ ದೇಶಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದರಿಂದಾಗಿ ನಾವು ಯಾವ ಡೇಯನ್ನು ಕೂಡ ಇನ್ನು ಮುಂದೆ ಆಚರಿಸಬೇಡ. ಇನ್ನು ಎಲ್ಲ ಮುಗ್ದು ಇನ್ನು ಪಿತೃಡೇ ಒಂದು ಮಾತ್ರ ಬಾಕಿ ಉಂಟು. ಪಿತೃಡೇ ಒಂದು ಆಗಲಿಕ್ಕೆ ಮಾತ್ರ ಬಾಕಿ ಉಂಟು. ದಯವಿಟ್ಟು ನಾವೊಂದು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ನಾವು ನಮ್ಮ ಸಂಸ್ಕಾರಗಳನ್ನು ಕಲಿಸುವಂತ ಪದ್ಧತಿಯನ್ನು ನಾವು ಮನೆಯಲ್ಲೇ ಮಾಡುವ. ಈ ಆಚರಣೆಗಳನ್ನು ಮನೆಯಲ್ಲಿ ಸಣ್ಣ ಚುಟುಕಾಗಿ ಪ್ರತಿಯೊಂದು ಹಬ್ಬಗಳನ್ನು ನಿಮಗೆ ತಿಳಿದ ಮಟ್ಟಿಗೆಲ್ಲ ಅದು ನಾವು ಮಕ್ಕಳಿಗೆ ನಾವು ಮಾಡಿದಾಗ ಮಾತ್ರ ನಮ್ಮ ಮಕ್ಕಳ ತಿಳಿಯಲಿಕ್ಕೆ ಆಗುದು. ಈಗ ನಮ್ಮ ಅಜ್ಜಂದಿರು ಅಪ್ಪಂದಿರು ಮಾಡಿದ್ರೆ ನಾವು ಇವತ್ತಿನ ಈ ಒಂದು ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ಜನರೇಷನ್ ಅದಿಲ್ಲ. ಯಾಕಂದ್ರೆ ನಾವು ಮಾಡೋದು ಅವರಲ್ಲಿ ಇಲ್ಲ. ಅವರು ಹಾಸ್ಟೆಲಲ್ಲಿ, ಮಕ್ಕಳ ಹಾಸ್ಟೆಲಲ್ಲಿ, ಅಪ್ಪ ಅಮ್ಮ ಇದರಲ್ಲಿ ನಮ್ಮ ವೃದ್ಧರ ಆಶ್ರಮದಲ್ಲಿ. ನಮಗೆ ಅಪ್ಪನಿಗೆ ಪುರುಸೋದಿಲ್ಲ, ಅಪ್ಪ ಆಫೀಸಿಗೆ, ಅಮ್ಮನಿಗೆ ಪುರುಸಿದ್ರೆ ಅಮ್ಮ ಕೆಲಸಕ್ಕೆ. ಆ ದಿವಸ ಒಂದು ಗಳಿಗೆಗೆ ಒಂದು ನಿಮಿಷಕ್ಕೆ ಒಂದು ಸಂಸ್ಕಾರ ಇರೋದಕ್ಕೆ ಒಂದು ಪೂಜೆ, ಒಂದು ಆರತಿಯನ್ನು ಇರ್ತವೆ. ಅದು ಮಾಡದ ಮನೆಗಳು ಇರ್ತದೆ. ಅದರಿಂದಾಗಿ ದಯವಿಟ್ಟು ನಮ್ಮ ಸಂಸ್ಕಾರಗಳನ್ನು ನಾವೇ ಬೆಳೆಸುವ, ನಮ್ಮ ಭಾರತ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಅಂತ ಹೇಳಿಕೊಂಡು ನಮ್ಮ ಯೋಗ ಸಮಿತಿಯಲ್ಲಿ ಇಂಥ ವಿಷಯಕ್ಕೆ ಬೇಕಾಗಿ ನಾವು ಉಚಿತವಾಗಿ 38 ವರ್ಷಗಳಿಂದ ನಾವು ಇಂಥ ಸಂಸ್ಕಾರ ಸಂಘಟನೆ ಸೇವೆ ಕೇವಲ 3 ಉದ್ದೇಶಗಳನ್ನು ಇಟ್ಟುಕೊಂಡು ಉಚಿತವಾಗಿ ನಾವು ತರಗತಿಗಳನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಜೋಡಿಸಿಕೊಳ್ಳಿ ಪ್ರತಿಯೊಂದು ಶಾಖೆಗಳು ನಮ್ಮ ಉಚಿತವಾದಂತಹ ಸೇವೆ ನಡೀತಾ ಇದೆ. ಅದರಿಂದಾಗಿ ನಾವು ಏನ್ ಹೇಳ್ತಿದ್ದೇವೆ ಅಂದ್ರೆ, ನೀವು ದಯವಿಟ್ಟು ಸಂಸ್ಕಾರಗಳನ್ನು ಮರಿಬೇಡಿ. ಸಂಸ್ಕಾರಯುತವಾಗಿ ನಾವು ಮಾಡುವ, ಸಂಸ್ಕಾರವನ್ನು ಉಳಿಸಿಕೊಳ್ಳುವ, ಭಾರತವನ್ನು ಶ್ರೇಷ್ಠ ಸಂಸ್ಕಾರಯುತವಾಗಿ ಬೆಳೀಲಿಕ್ಕೆ ನಾವೆಲ್ಲರೂ ಕಾರಣಕರ್ತರಾಗಿದ್ದೇವೆ. ಎಲ್ಲರೂ ಕೈ ಜೋಡಿಸಿ ಇನ್ನು ಮುಂದೆ ಆದ್ರೆ ನಾವು ಸಂಸ್ಕೃತವಾಗಿ ಸಂಸ್ಕಾರದಿಂದ ನಾವು ಬದುಕುವಂತ ಕಲೆಯನ್ನು ಕಲಿಯುವ. ಹರಿ ಓಂ. ಸಿಂಗಾರ
वारे वारे फलदिंगे और करुणा मदिमाल सुपदनाड बेलनाड नाड 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 नाय बेलनाड नाड 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 नाय बेलनाड नाड 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 नाय ಪಜ್ಜಡಿ ಒಂದು ಐಸಿರದ ತೆಲಿಪು ತೆಲಿಗೆ ದಾಸವಾರಿ ಪಜ್ಜಡಿ ಒಂದು ಐಸಿರದ ತೆಲಿಪು ತೆಲಿಗೆ ದಾಸವಾರಿ ನಾಡ 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 ನಾಯೇ ನಾಡ ನಾಡ ದುಂಬದ ಕಾಲದ ಆಟಿದ ಅನುಭವವನ್ನು ಕನ್ನಡ ಕಂಡಿದ್ದು ಶ್ರೀಮತಿ ಜಾನಕಿ ಕನಗುಲ್ಲ. ಮಾತಾಡಿಲ್ಲ ಸಂದೇರಿ ಮುಖಾಂಬಿಕೆ ಅಮ್ಮನ ಪಾದ ಊರಂದು ಪರಮಪೂಜ್ಯ ಸ್ವಾಮೀಜಿನ ಆಶೀರ್ವಾದ ನಟ್ಟೊಂದು ಅದು ಗೊತ್ತಿದ್ದಲ್ಲ ಫಸ್ಟ್ ಬರ್ತೀನಿ ಆಗಿದೆ ಸ್ಟೇಜಿಗೆ ಭಾಷೆ ಅನುಭವ ಗೊತ್ತಿದ್ದಲ್ಲ ಸ್ಟೇಜಿಗೆ ಬಂದಾಗ ಮರೆತು ಹೋಗುದು. ಆಡಿ ತಿಂಗಳು ಬಂದ ಸ್ಟೇಜ್ ಇರ್ಬೋದು ಆಟದ ತಿಂಗಳು ಬಾರಿ ಮಲ್ಲ ಕೃಷ್ಣದ ತಿಂಗಳು ಕಾಣ್ತೀರಿ ಸೂಟ ತಿಂಗಳು ನಾಗರ ಪಂಚಮಿ ಕೂಡ ಬದಲು ಆಟಿದೆ ಬಂದ ನಾಗರು ಕಂಪು ಗುರುನಾಥ ಆಟಿದೆ ಹೇಳ್ತೇವೆ ಅಂಚ ಆಟಿದ ಬಾರಿ ಕಷ್ಟದ ತಿಂಗಳು ಅದಿ ಮಾತ ಮಂತ್ರಿ ನಾವು ಮುಗಿಯುವ ತಿಂಗಳು ಬೈತಾರಿ ಕೈ ಮುಗಿದು ಅವು ಬಂದ ಕುರುಂಬುದು ಒಂದೆರಡು ಹಾಕುದು ಐತ ಅದಿ ಮಂತ್ರಿ ಕಟ್ಟದು ಮುಡಿ ಕಟ್ಟದು ದೀಪೇರು ಬಂದ ಆಟಿಗೆ ದೀಪಿಗೆ ಅವು ಕುಡುತ್ತಲೆಗ ಬೇಕು ಪಕ್ಕ ಐನು ಮುಕ್ಕು ಮಂತದು ತಿನ್ಕೊಂಡು ಬಂದ ಆಟಿದ ತಿಂಗಳು ಕಲ್ಲದ ಕರಕೊಂಡು ಬಂದು ಅವನಿಗೆ ಪಾಠರ ಆತ ಬಂಡಿ ಸುತ್ತ ತಿಂಗಳು ಇದೆಲ್ಲ ಬಂದ ಹಿಂಚೆ ಅದೇ ಗೊತ್ತುಂಟು ಬೈತಾರಿ ಬಂಡ ಹೆಂಚಿನ ಮತ್ತೆ ಕೆಲವರಿಗೆ ಗೊತ್ತುಪ್ಪ ಹೆಂಚಿನ ಬಂಡದ ಬೈತಾರಿ ಬಂಡ ಅಂತ ಆಯ್ನ ಪಕ್ಕ ಒಂದು 5 ದಿನ ತೌತೆ ತೆಗೆದು ಆಮೇಲೆ ನೆತ್ತ ಮೆತ್ತದ ಗಂಜಿ ರಾಗಿದ ಗಂಜಿ 5 ದಿನ 5 ಮುಟ್ಟದ ಗಂಜಿ ಅವು ಪೂರ ಮಂತ್ರಿ ಅದಿ ಎನ್ನ ಎಲ್ಲಿ ಪುನಗದ ಅನುಭವ ತಿಂದಿನ ಅಂತ ಅವೇನು ಅಂತಂದ್ರೆ ಪೂರ ತಿಂದಿದ್ದು ಬದುಕು ನಮಗೆ ಹೆಚ್ಚಿನ ಬಾರಿ ಮಲ್ಲ ಕಷ್ಟದ ತಿಂಗಳು ಆಟಿಗಣಗದ ಹಲವು ಪೂರ ಬಂದಿದ್ದು ಸೊಪ್ಪು ಇದರ ಗೆಡ್ಡೆ ಕೊಂಡವನಿಗೆ ಹೆಂಚಿನೊಂದಿಗೆ ಒಂದು ಸೋನೆ ಕಂಡುಕೊಂಡು ನೇಟು ಕಾಡು ಕೂತಿ ಅವೇನು ನೆತ್ತ ತೇನೆ ಅವು ತಿಂಗಳು ಆಯ್ತು ಸೋನೆ ತಪ್ಪು ಪಾಡು ಅವೇನು ಬಿರಿಬಾರ್ದು ಅವೆಲ್ಲ ತಿಂತು ಉಪ್ಪು ದಂಡಿರ ಆಯ್ಕೊಂತ ಅದಿ ಪಾಡ್ದು ಅವೇನು ಮಡಿಕೆ ತಿಂತು ಅವೆಲ್ಲ ಒಂದು ತಿಂತು ಅಂಚಿನ ತಿಂಗಳು ಆಟಿದ ಪಕ್ಕ ಆಟಿದ ಮುಂಗೆ ಬರ್ಬೋದು ಮುಂಗೆ ಪಕ್ಕ ಆಟಿದ ಕಾಣಕ ಮುಂಗೆ ಬರ್ತದೆ ಅವೆಲ್ಲ ತರ್ತದೆ 5 ಗಂಟೆ ಒಂದು ಅಡ್ಡಿಯ ಬರ್ತದೆ ಅವೆಲ್ಲ ತಿಂದಿನ ತಿನ್ಕೊಳ ಅಂಚನೆ ಗೆಟ್ಟೆ ಕೆಲಸ ತಾವು ಸೊಪ್ಪು ಪೂರ ಮಾಡ್ತದೆ ಆಟಿದ ತಿಂಗಳು ತಿನ್ಕೊಂಡು ಆಟಿ ಬಂದ ಆಲೋಚನೆ ತಿನ್ಬೋದು ಪೂರ ಮಾಡ್ತದೆ ಮಾತಿರಲ್ಲ ಇಂకొಂచె ಪಾತಿರದ ಅವಕಾಶ ಮಂತುಕೊಡ್ನ ನಮ್ಮ ಸಮಿ ಮಾತ್ರ ಮಂಡಳಿಗಳ ಹುಡುಗಿಯ ತರಬೇತಿಗಳಿಲ್ಲ ನಮ್ಮ
ಸುಮ್ಮನೆ ತಂದವ್ರಿಗೆ 2 ಪಾತ್ರ ಕಷ್ಟ ಆಂಜನೇಯ ಪಗದ ತೆನಸದ ಬಗೆಟು ನಮಗೆ ತೆರಿಪಾದಕೊರ್ನ ಶ್ರೀಮತಿ ಜಾನಕಿ ಮೇರೆಗೆ ಸ್ವರ್ಮೆಲು ಇತ್ತ ಶ್ರೀಮತಿ ಸುಲೋಚನೆ ಮೇರೆ 2 ಪಾತ್ರಗಳು ಪಡೆದಿದ್ದೇನಲ್ಲ. ಮೂಕಾಂಬಿಕೆಯ ಪಾದಾರವಿಂದಕ್ಕೆ ವಂದಿಸುತ್ತಾ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರವನ್ನು ಹೇಳುತ್ತಾ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನನ್ನ ಬಂಧುಗಳಿಗೆ ವಂದಿಸುತ್ತಾ ನಾವಿವತ್ತು ಆಟಿದ ಒಂಜಿ ದಿನ ಈ ಆಟಿದ ಕೂಟಕ್ಕಾಗಿ ನಾವಿಲ್ಲಿ ಎಲ್ಲರೂ ಸೇರಿದ್ದೇವೆ. ಆಟಿ ಎಂಬುದು ತುಳು ಪಂಚಾಂಗದಲ್ಲಿ ತುಳುವಿನಲ್ಲಿ ಒಂದು ತಿಂಗಳು. ತುಳುವಿನಲ್ಲಿ ಪಗ್ಗು, ಬೇಷ, ಕಾರ್ತೆಲ, ಆಟಿ ಹೀಗೆ 12 ತಿಂಗಳುಗಳಿವೆ. ಆ 12 ತಿಂಗಳಿನಲ್ಲಿ ಆಟಿ ತಿಂಗಳು ಬಹಳ ಕಷ್ಟದ ತಿಂಗಳು. ಯಾಕೆಂದರೆ ಎಡೆ ಬಿಡದೆ ಸುರಿಯುವ ಮಳೆ, ಹಾಗೆ ಬಂದರೆ ಸುಡುವಂತಹ ಬಿಸಿಲು ಮಧ್ಯದಲ್ಲಿ. ಈ ಮಳೆಗಾಲದಲ್ಲಿ ಹೆಚ್ಚಿನ ನಮ್ಮ ಹಿಂದಿನವರು ಬೇಸಾಯ ಮಾಡಿ ಜೀವನ ಸಾಗಿಸ್ತಿದ್ರು. ಆಗ ಬೇಸಾಯಕ್ಕೆ ಅಥವಾ ಹೊರಗಿನ ಕೆಲಸ ಮಾಡಿ ದುಡಿಯುವವರಿಗೆ ಈ ಜಡಿ ಮಳೆಯಿಂದಾಗಿ ಹೊರಗೆ ದುಡಿಯಲು ಹೋಗಲು ಆಗುವುದಿಲ್ಲ, ಮನೆಯಲ್ಲಿ ಸಂಪಾದನೆ ಇಲ್ಲ. ಆ ಕಾಲದಲ್ಲಿ ಆ ಆಟಿದ ತಿಂಗಳಿನಲ್ಲಿ ಜನರು ಆಹಾರಕ್ಕಾಗಿ ಕಷ್ಟಪಡುವ ಕಾಲ. ಅದಕ್ಕಾಗಿ ಈ ಆಟಿ ತಿಂಗಳಲ್ಲಿ ಸಾಧಾರಣವಾಗಿ ನಮ್ಮ ಪರಿಸರದಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ಹಲಸಿನ ಹಣ್ಣು, ಹಲಸಿನ ಸೋಳೆಯನ್ನು ಉಪ್ಪಲ್ಲಿ ಹಾಕಿಡುವುದು, ಹಾಗೆ ಹಲಸಿನ ಹಣ್ಣಿನ ಗಟ್ಟಿ ಮಾಡುವುದು, ಪರಿಸರದಲ್ಲಿ ಸಿಗುವ ತಜಂಕಿನ ಉಪ್ಪು ಕರಿ ಮಾಡುವುದು, ಹಾಗೆ ಕೆಸುವಿನ ಹೆಸರು ಹಾಕಿ ಪದಾರ್ಥ ಮಾಡೋದು, ಹಾಗೆ ಕೆಸುವಿನಿಂದ ಸಹ ಪತ್ರೊಡ್ಡೆ ಮಾಡೋದು, ಹಲಸಿನ ಬೀಜವನ್ನು ಬೇಯಿಸಿ ಒಣಗಿಸಿ ಇಟ್ಟಿರ್ತೇವೆ, ಅದನ್ನು ಸಾಂತಾನಿ ಅಂತ ಹೇಳ್ತೇವೆ, ಅದನ್ನು ತಿನ್ನುವುದು, ಗೆಣಸನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ತಿನ್ನುವುದು, ಹೀಗೆಲ್ಲ ತಿಂದು ಹೊಟ್ಟೆಯನ್ನು ತುಂಬಿಸುವಂತಹ ಕಾಲ. ಹಾಗೆ ಈ ಆಟಿ ತಿಂಗಳಲ್ಲಿ ಹಬ್ಬಗಳ ಸುರಿಮಳೆ. ಮೊದಲಿಗೆ ಬರುವ ಹಬ್ಬ ನಾಗರ ಪಂಚಮಿ ಅಲ್ಲ, ಮೊದಲಿಗೆ ಬರುವ ಹಬ್ಬ ಆಟಿ ಅಮಾವಾಸ್ಯೆ. ಆಟಿ ಅಮಾವಾಸ್ಯೆ ಎಂದು ನಾವು ಸಾಧಾರಣವಾಗಿ ಪ್ರಾತಃ ಕಾಲದಲ್ಲಿ ಪಾಳೆ ಮರದ ಕೆತ್ತೆಯ ಕಷಾಯ ಕುಡಿಯುವುದು ವಾಡಿಕೆ. ಹಾಗೆ ಈ ಪಾಳೆ ಮರದ ಕೆತ್ತೆಯ ಕಷಾಯ ಕುಡಿಬೇಕಾದ್ರೆ ನಾವು ಹಿಂದಿನ ದಿನ ಆ ಹಾಳೆ ಮರದ ಹತ್ತಿರ ಹೋಗಿ ಅದರಲ್ಲಿ ನಾವು ಮನವಿ ಮಾಡಿಕೊಳ್ಬೇಕು, ವಿನಂತಿ ಮಾಡಿಕೊಳ್ಬೇಕು. ನಾಳೆ ಪ್ರಾತಃ ಕಾಲದಲ್ಲಿ ಬಂದು ನಾನು ನಿನ್ನ ಕೆತ್ತೆ ತೆಗಿತೇನೆ, ಇಲ್ಲಿ ಕೆತ್ತೆ ತೆಗೆದು ಕೆತ್ತೆ ನಮಗೆ ಕೊಡಬೇಕು ಅಂತ ಒಂದು ವಿನಂತಿಯನ್ನು ಮಾಡುವುದು ಸಹ ಒಂದು ವಾಡಿಕೆ. ಯಾಕೆಂದ್ರೆ ಪ್ರಾತಃ ಕಾಲದಲ್ಲಿ ನಾವು ಹೋಗಿ ಹಾಳೆ ಮರದ ಕೆತ್ತೆ ತೆಗೆಯುವಾಗ ಕೆಲವೊಮ್ಮೆ ಮರ ಬದಲಾಗಿ ನಾವು ವಿಷವನ್ನು ಕುಡಿದಂತ ಸಂಭವ ಸಹ ಕೆಲವು ಕಡೆ ಇರ್ತದೆ. ಆದ ಕಾರಣ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಆ ಹಾಳೆ ಮರೆಯ ಕೆತ್ತೆಯನ್ನು ತಂದು ಅದಕ್ಕೆ ಒಳ್ಳೆ ಮೆಣಸು ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಕುಡಿದು ಆ ಕಷಾಯವನ್ನು ನಾವೆಲ್ಲರೂ ಕುಡಿತೀವಿ. ಯಾಕೆಂದ್ರೆ ಆ ದಿನ ಆ ಹಾಳೆ ಮರದ ಕೆತ್ತೆಯಲ್ಲಿ ತುಂಬ ಔಷಧೀಯ ಗುಣಗಳಿರ್ತವೆ. ಆಟಿ ತಿಂಗಳಲ್ಲಿ ಸಾಧಾರಣ ಬರುವ ಅಥವಾ ನಾವು ವರ್ಷ ಇಡೀ ಬರುವ ರೋಗ ರುಜಿನಗಳಿಗೆ ಅದು ಮದ್ದಾಗಿರ್ತದೆ. ಹಾಗೆ ಎಲ್ಲರೂ ಆಟಿಯ ಅಮಾವಾಸ್ಯೆ ದಿನ ಹಾಳೆ ಕೆತ್ತೆಯ ಕಷಾಯ ಕುಡಿತಾರೆ. ಹಾಗೆ ಅದು ಸ್ವಲ್ಪ ಉಷ್ಣ, ಹಾಗೆ ಆಟಿ ತಿಂಗಳೇ ಸ್ವಲ್ಪ ಉಷ್ಣ ಆದ ಕಾರಣ ಅನಂತರ ಮೆಂತೆ ಗಂಜಿಯನ್ನು ಮಾಡಿ ತಿನ್ನುವುದು ನಮ್ಮ ವಾಡಿಕೆ. ಹಾಗೆಯೇ ಮದುವೆಯಾದ ಮದುಮಗಳು, ಆ ವರ್ಷದಲ್ಲಿ ಮದುವೆಯಾದ ಮದುಮಗಳನ್ನು ಆಟಿಕುಲ್ಲೆರೆ ಇಲ್ಲಡೆ ಲೆತೊಂಬರ್ಕೊಂಡು ಎಂಬುದೊಂದು ವಾಡಿಕೆ. ಯಾಕಂದ್ರೆ ಮದುಮಗಳು ತಾಯಿ ಮನೆಯಲ್ಲಿ ಹುಟ್ಟಿ ಬೆಳೆದು ಗಂಡನ ಮನೆಗೆ ಹೋಗಿರ್ತಾಳೆ. ಅವಳಿಗೆ ಅಲ್ಲಿ ಗಂಡನ ಮನೆಯಲ್ಲಿ ಅತ್ತೆ, ಮಾವ, ಮಯೂನ, ನಾದಿನಿ ಹೀಗೆ ಅವರೊಟ್ಟಿಗೆ ಹೊಂದಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ಬೋದು. ಅಥವಾ ತಾಯಿ ಮನೆಯಲ್ಲಿ ಸುಗದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳಿಗೆ ಅಲ್ಲಿ ಸ್ವಲ್ಪ ಏನಾದರೂ ಸ್ವಲ್ಪ ಮುಜುಗರ ಆಗಬಹುದು. ಅದಕ್ಕಾಗಿ ಅವಳನ್ನು ತಾಯಿ ಮನೆಗೆ ಕರೆದುಕೊಂಡು ಬಂದು ತಾಯಿ ಮನೆಯಲ್ಲಿ ಅವಳಿಗೆ ಪುನಃ ಒಳ್ಳೆಯ ಅಡಿಗೆಯನ್ನು ಮಾಡಿ ಅವಳನ್ನು ಸಾಕುವುದು ಇದು ಒಂದು ವಾಡಿಕೆ. ಇದಕ್ಕೆ ವೈಜ್ಞಾನಿಕವಾಗಿ ಬೇರೆ ಕಾರಣ ಸಹ ಇರ್ತದೆ. ಆದರೆ ಆಟಿಯಲ್ಲಿ ಮದುಮಗಳನ್ನು ತಾಯಿ ಮನೆಗೆ ಕರೆದುಕೊಂಡು ಬರುವುದು ಸಹ ಒಂದು ವಾಡಿಕೆ. ಹಾಗೆಯೇ ಈ ಆಟಿ ತಿಂಗಳಲ್ಲಿ ಬಿಸಿಲು ಬಂದರೆ ಆನೆಯ ಬೆನ್ನು ಒಡೆಯಬಹುದು ಅಂತ ಒಂದು ಹಿಂದಿನ ಗಾದೆ ಉಂಟು. ಆದರೆ ಈ ಸಲ ಅಂತ ಬಿಸಿಲು ಬರಲಿಲ್ಲ. ಆಟಿ ತಿಂಗಳಲ್ಲಿ ಜೋರಾಗಿ ಮಳೆ ಬಂದಿದೆ, ಎಲ್ಲ ಕಡೆ ಎಲ್ಲ ನೆರೆ ಬಂದು ತುಂಬ ಹಾವಳಿ ಉಂಟಾಗಿದೆ. ಹೀಗೆ ಆಟಿ ತಿಂಗಳನ್ನು ನಾವು ಈಗ ಬಹಳ ಸಂಭ್ರಮದಿಂದ ಇಲ್ಲಿ ಆಚರಿಸ್ತಾ ಇದ್ದೇವೆ. ನಿಜವಾಗಿ ಆಟಿ ತಿಂಗಳು ಎಂಬುದು ತುಂಬಾ ಕಷ್ಟದ ತಿಂಗಳು. ಆ ಕಾಲದಲ್ಲಿ ಇಲ್ಲಿಗೆ ಶ್ರೀಮಂತರು ಅಕ್ಕಿ ಮುಡಿಯೆಲ್ಲ ಸೇಕರಿಸಿಟ್ಟಿರ್ತಾರೆ. ಈ ಹೊರಗೆ ಹೋಗಿ ದುಡಿಯುವವರಿಗೆ ಕೆಲಸ ಇಲ್ಲದ ಕಾರಣ ಇದು ಜನಕ್ಕೆ ಹೇಳಿದ ಹಾಗೆ ತುಂಡಕ್ಕಿ ಅಥವಾ ಏನಾದರೂ ರಾಗಿ
ರಾಗಿ ಮಣ್ಣಿ ಇಂಥದ ಹೆಸರು ಬೇಯಿಸಿ ತಿನ್ನೋದು, ಹೀಗೆಲ್ಲ ಜನರು ಆಹಾರವನ್ನು ತಿನ್ನೋದು ವಾಡಿಕೆ. ಹಾಗೆ ಈ ಆಟಿ ತಿಂಗಳು ತುಂಬ ಈಗ ಎಲ್ಲ ಕಡೆಯಲ್ಲಿ ಆಟಿ ತಿಂಗಳನ್ನು ನಾವು ಒಂದು ಆಟಿದ ನೆನಪು, ಆಟಿದ ಊಟ, ಆಟಿದ ಒಂದು ದಿನ ಹೀಗೆ ನಾವೆಲ್ಲ ಆಚರಿಸ್ತೇವೆ. ಯಾಕೆಂದರೆ ಈಗಿನ ಮಕ್ಕಳಿಗೆ ಆ ಹಿಂದಿನ ಕಾಲದ ಪರಿಚಯವಾಗಲಿ, ಹಿಂದಿನ ಕಾಲದ ಕಷ್ಟದ, ಆ ಹಿಂದಿನ ಕಾಲದಲ್ಲಿ ತಿನ್ನುವ ಆಹಾರದ ಪರಿಚಯವಾಗಲಿ ಎಂಬುದು ನಮ್ಮದು ಇದೊಂದು ಸಂದರ್ಭ. ಎಲ್ಲ ಕಡೆ ಈ ಆಟದ ಕೂಟವನ್ನು ನೆರವೇರಿಸಿ ನಾವು ಸಂತೋಷವನ್ನು ಪಡ್ತೇವೆ. ಹೀಗೆ ಆಟಿ ತಿಂಗಳು ನಮಗೆ ಎಲ್ಲರಿಗೂ ರೋಗ ರುಜಿನವೆಲ್ಲ ಬಾರದಿಲ್ಲ. ಹಾಗೆ ರೋಗ ರುಜಿನಗಳ ಆಟಿ ತಿಂಗಳಲ್ಲಿ ಜಾಸ್ತಿ. ಅದಕ್ಕಾಗಿ ಈ ಹಳ್ಳಿಗಳಲ್ಲಿ ಆಟಿ ಕಳಂಜ ಬರುವುದು ಒಂದು ವಾಡಿಕೆ. ಈ ಆಟಿ ಕಳಂಜ ಒಬ್ಬ ಹುಡುಗ ಆಟಿ ಕಳಂಜನ ವೇಷ ಹಾಕೊಂಡು ಅದರೊಟ್ಟಿಗೆ ಒಬ್ಬರು ಹಿರಿಯರು ಪಾಡ್ದನ ಹೇಳಿಕೊಂಡು ಮನೆ ಮನೆಗೆ ಬರುವುದು, ಮಾರಿ ಓಡಿಸುವುದು, ಇದೆಲ್ಲ ಹಿಂದಿನ ಕಾಲದ ಪದ್ಧತಿ. ಹೀಗೆ ಆಟಿ ತಿಂಗಳು ಕಳೆದು ಸೋಣ ತಿಂಗಳು ಬರ್ತದೆ. ಆಟಿ ತಿಂಗಳು ಕಳೆಯುವುದು ಸ್ವಲ್ಪ ನಿಧಾನ ಅಂತ ಹೇಳ್ತಾರೆ. ಈ ಆಟಿ ತಿಂಗಳಲ್ಲಿ ಸೇರಿದ ನಮಗೆಲ್ಲರಿಗೂ ಆ ಮಾತೆ ಸುಖ ಸಂತೋಷವನ್ನು ನೀಡಲಿ, ಹಾಗೆ ನಮ್ಮನ್ನೆಲ್ಲರೂ ಆಶೀರ್ವಾದಿಸಲಿ ಎಂದು ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮ್ಮ ಆಚರಿಸಾವನ ಆಟಿ ಅಮಾವಾಸ್ಯೆ ಆಟಿ ಕಳೆದನ ಬಗೆಟ್ಟು ಅಂಚನೆ ಅಪಗದ ತೆನಸದ ಬಗೆಟ್ಟು ನಮಕ್ ತೆರಿಪಾದ ಕೊಡ್ನ ಶ್ರೀಮತಿ ಸುಲೋಚನೆ ಮೇರೆಗೆ ಸೊಲ್ಮೆಲು ಇತ್ತ ಸಭೆನ ಕುರಿತು ಶ್ರೀಯುತ ಜೀವನ್ ನೇರರೆಡ್ಡ ಪಾತಿರಡು ಪ್ರಣತಿಯನ್ನೊಂದು ಮಲ್ಲ ತಿಂಬೇನಾಗಲಿ ಅಂಚನೆ ಹೇಳಿದ ಮಾತಾ ಸಭಿಕೆಯರಲಿ ಇನಿ ಆಟಿದ ದಿನದ ಸಲ್ಮೇಲು ಸ್ಪಷ್ಟ ತುಳು ಮಾತಾಡ ಅಂತ ಕಷ್ಟ ಆಪುಂಡು ಇಜ್ಜಿನಲ್ಲ ನಮ್ಮ ಮಾತೃಭಾಷೆ ತುಳುವೆ ಕನ್ನಡ ನಮಕ್ ಸ್ಪಷ್ಟ ತುಳು ಬರ್ಪುಜಿ ನಮಕ್ ಸ್ಪಷ್ಟ ತುಳು ಪಾಠವೇ ನಿಜವಾದಲ್ಲ ಅಂತ ಬಂಗ ಆಪುಂಡು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಂತ ಚೇಂಜ್ ಆವೊಂದುಂಡು, ಸ್ಕೂಲು ಕಾಲೇಜ್ ಮತ್ತೆ ಇಂಗ್ಲಿಷ್ ಮೀಡಿಯಂ ಆವೊಂದುಂಡು. ಅಂಚಾದ ನಮಕ್ ನಮ್ಮ ಮಾತೃಭಾಷೆ ಸ್ಪಷ್ಟವಾದ ಪಾಠ ಎಲ್ಲ ಅಂತೆ ಕಷ್ಟ ಆಪುಂಡು. ಬಟ್ ಮಲ್ಲೈತಿ ಇಂಚಿಂತ ಈ ದಿನದ ಆಗಿನ ಮತ ಮನ್ಸ್ನಿಗೋಸ್ಕರ ಇಂಚಿಂತ ಸಂಸ್ಕೃತಿಲ ನಮ್ಮ ಜೀವಂತವಾದ ದೀಯರ ಸಾಧ್ಯ. ಅಂಚನೆ ನಮ್ಮ ಜೋಕ್ಲೆಗಳ ನೇತ ಬಗ್ಗೆ ತಿರಿತಾ ಇದೆ ಸಾಧ್ಯ. ನಿಕ್ಲಿಗೆ ಗೊತ್ತುಂಡು ನಮ್ಮ ಭಾರತ ದೇಶದ ಬೇತೆ ಬೇತೆ ಪ್ರಾಂತ್ಯದ ಬೇತೆ ಬೇತೆ ಸಂಸ್ಕೃತಿ ಬೇತೆ ಬೇತೆ ಕಲ್ಚರ್ ಉಂಟು. ಅಂಚನೆ ನಮ್ಮ ತುಳುನಾಡು ನಿರ್ದಿಷ್ಟವಾದ ಸಂಪ್ರದಾಯ ಸಂಸ್ಕೃತಿನ ನಮ್ಮ ಪಾಲನೆ ಮಾಡ್ತಂದಲ್ಲ. ನಮ್ಮ ತುಳುನಾಡಿನ ಸಂಸ್ಕೃತಿನ ನಮ್ಮ ತೂನಾಗ ಅವು ಮುಖ್ಯವಾದ ಪ್ರಕೃತಿಗೆ ಡಿಪೆಂಡ್ ಆದಕೊಂಡು ಅಂಡ್ ಪ್ರಕೃತಿ ಇಂಚ ಚೇಂಜ್ ಆವಂದು ಹೋಗ್ಕೊಂಡು ಬದಲಾವಣೆ ಆವಂದು ಹೋಗ್ಕೊಂಡು ಆ ಪ್ರಕೃತಿಗೆ ತಕ್ಕಂಚಿಂತಾನೆ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ಎಲ್ಲ ಉಂಟು. ದುಂಬು ಆಕ್ಚುಲಿ ಆಟಿ ಇತ್ತಂಡು ಬಟ್ ಆಟಿಡೊಂಜಿ ಕಾಲ ಅಂತ ಏರ್ಲ ಆಚರಣೆ ಮಂತೊಂದಿದ್ದಾಂಡು ದಯಪಂಡ ಅಪಕದ ಜನಜೀವನೇ ಆಟಿಗೆ ಪೋಂದಿತ್ತದು. ಬೇರೆ ನಮ್ಮ ಜಾನಕ್ಕೆ ಎಕ್ಕ ಪಂಡೇರು ಅಂಚನೆ ಮೇಡಮ್ ಪಂಡೇರು ಅಪಗ ಏತು ಕಷ್ಟ ಇತ್ತಂಡು ವನಸ್ ಮಂಪೆರ ಅವಡು ತಿನೀರ ಅವಡು ಏತು ಕಷ್ಟ ಇತ್ತಂಡು ಬಂಗ ಇತ್ತಂಡು ಬಟ್ ಇತ್ತೆ ಅಂಚಿಂತ ಕಷ್ಟ ಇತ್ತದ ಜೋಕ್ಲಿಯದು ತಿಂಡಿ ತಿನಿಸು ಬೊಟ್ಟಿನ ಅಂತ ನಮ್ಮ ಅಸಲು ಕೇಂದ್ರ ನಮ್ಮ ಕಣಂದಿಲ್ಲ. ಬಟ್ ನಮ್ಮ ಇಲ್ಲದ ಮಂಟಿನಂಚಿಂತ ತಿಂಡಿ ತಿನಸ್ಸು ನಮ್ಮ ಕೊರೊಂದಿಜ್ಜ ಐತ ಪರಿಚಯ ನಮ್ಮ ಜೋಕ್ಲಿಯದು ಆ ಒಂದು ಇಚ್ಚಿ ಮುಲ್ಪ ಜೋಗುಲು ಏತು ಜನ ಪತ್ರಡೆ ತಿಂತಾರೆ ಈ ಸಲ ಜೋಗುಲ್ ಪತ್ರಡೆ ತಿಂತಾರ? ಶಾಲೆಗೆ ಹೋಗಿ ನಕಲು ಕೈದರ್ಪಲೆ ತಿಂತಾರ? ತೆಲಕಾಯ್ದ ಗಟ್ಟಿ ತಿಂತಾರ? ಕುಕ್ಕುದ ಚಟ್ನಿ, ತೆಲಕಾಯ್ದ ಚಟ್ನಿ, ರಚ್ಚದ ಚಟ್ನಿ ಮತ್ತೆ ತಿಂತಾರ? ಓಕೆ ಸೆಟ್ಟದ ಕನಬಿಡು ತೆಲಕಾಯ್ದ ರಚ್ಚೆ ಮತ್ತು ದೀಪಿದ ತುಂಬ ಎಂಕುಲಲ್ಲಿ ಒಬ್ಬನಾಗ ಇತ್ತಂಡು ತೆಲಕಾಯ್ದ ರಚ್ಚೆ ಮಂತದ ಉಪ್ಪುಡು ಪಾಡೊಂದಿತ್ತೇರು ಕುಕ್ಕುದು ದೈಪದ ಕುಕ್ಕು ನೀಟ್ ಪಾಡೊಂದಿತ್ತೇರು ಅವಾಗ ಮತ್ತೆ ಈ ಜೋರು ಪಟ್ಟ ಬಂದಾಗ ನಿಜವಾದ ದೈಪ ಆವಂದಿದ್ದಾಣ ಅವಾಗ ಎಂಕ್ಲಿಗೆ ಇಂಚಿಂತಾನೆ ಚಟ್ನಿ ಅದಾದನೆಲ್ಲ ಗಂಜಿ ಅಂಚನೆ ಆವಂದಿತ್ತಂಡು ಪತ್ರಡೆ ಸೊಪ್ಪು ತರಕಾರಿಯೇ ಆವಂದಿತ್ತಂಡು ಬಟ್ ಇತ್ತೆ ಅಂಚಿಂತ ದುಂಬುದಂಚಿಂತ ದುಯ್ಜಿ ಅದಕ್ಕೋಸ್ಕರ ಇಂಚಿಂತ ಆಟಿಡುಂಡಿ ದಿನ ಕಾರ್ಯಕ್ರಮ ಮಂತ್ನೆಗೋಸ್ಕರ ನಮ್ಮ ಜೋಕ್ಲಿಗೆ ನಮ್ಮ ಸಂಸ್ಕೃತಿದ ಬಗ್ಗೆ ನಮ್ಮ ತೆರಿಪಾವಡು ಅಕ್ಲಿಗೆ ನಮ್ಮ ಈ ತುಳುನಾಡು ಸಂಸ್ಕೃತಿದಾಗ ಅದನ್ನ ಇಂಚ ಉರಿಪಾವಡು ಆ ತುಳುದ ಕೆಲವು ಪದ್ಯ ಪಂಡಿರವು ಮತ್ತೆ ಪದ್ಯಲು ನಮಕ್ ಬರೋಡು ಜೋಕ್ಲಿ ಕಲ್ಪವಡು ನಮ್ಮ ಸಂಸ್ಕೃತಿದ ಬಗ್ಗೆ ಅಕ್ಲಿಗೆ ಗೊತ್ತಾವಡು. ಸೊ ತುಳುನಾಡಿನ ಉರಿತಾ ಇದೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಐತ ಬಗ್ಗೆ ಪನೋಡು ಐತೆ ಮೇನ್ ಆದ ನಮ್ಮ ಪುಂಜೋಕುಲು ನಮ್ಮ ಅಪ್ಪೆನಕಲು ಐತ ಬಗ್ಗೆ ಸಂಸ್ಕೃತಿದ ಬಗ್ಗೆ ಜೋಕ್ಲಿಗೆ ಪಂಡಿನ ಖಂಡಿತವಾದ ಜೋಕುಲು ಐತ ಬಗ್ಗೆ ಕೇಳಿರು ಐತ ಬಗ್ಗೆ ಪಾಲನೆ ಮಾಡ್ತಾರೆ. ಅದಕ್ಕೋಸ್ಕರ ಎಂಗ್ಲು ಗ್ರಾಮೋತ್ತಲ್ ಇಂಡಿಯಾ ಫೌಂಡೇಶನ್ ಬೊಕ್ಕ ರಮಾನಂದ ಹೊಲಿಗೆ ತರಬೇತಿ ಕೇಂದ್ರ ಒಕ್ಕಲು ಸೇರಿದು
ಎಂಕುಲು ಈ ಕಾರ್ಯಕ್ರಮನ ವರ್ಷಲ ಮಾತ ಕಡೆಲ್ಲ ಮಂತೊಂದುಲ್ಲ ಈ ಕಾರ್ಯಕ್ರಮನ ಒಂಜಿ ನಮ್ಮ ಸಂಸ್ಕೃತಿ ತಿಳಿತಾರೆ ನನೊಂಜಿ ನಮ್ಮ ಮಹಿಳೆಯರು ಆ ಸಂಘಟನಾ ಚಾತುರ್ಯಲ ಒಂದು ಇಂಪ್ರೂವ್ ಆವಡು ಪಂಪಿನ ಉದ್ದೇಶ ಪಂಡ ಮಹಿಳೆಯರು ದುಂಬು ಬಂದದ ಪಾತೆರಡು ಅಕ್ಕಲು ದುಂಬು ಬಂದದ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಕ್ಕಂಥ ಸ್ಕಿಲ್ ಬರೋಡು ಪಂಪಿನ ಉದ್ದೇಶ ಎಂಕ್ಲನ ಗ್ರಾಮೋತ್ಸವ ಇಂಡಿಯಾ ಇದು ಉಂಡು ಅದಕ್ಕೋಸ್ಕರ ಇದಕ್ಕೆ ಪ್ರೋಗ್ರಾಮ್ನ ಬಾರಿ ಪೊಲ್ಲುಡು ನಿಖಲು ಆರ್ಗನೈಸ್ ಮಾಡ್ತಿದ್ದಾರೆ ನಿಖಲು ಜವಾಬ್ದಾರಿ ತಂದಾರು ಪಾಪ ಟೀಚರಿಗಂತ ಕೈಲೇನೆ ಹ್ಯಾಂಡಲ್ಲ ಐತ ಬಗ್ಗೆ ಜವಾಬ್ದಾರಿ ತಂದು ಮಾತೆರೆಗಳ ಕೊಡ್ತೇವೆ ಅಂಚನೆ ಮಾತ ನಮ್ಮ ಇತರ ಸ್ಟೂಡೆಂಟ್ ನಕಲು ದುಂಬುದ ಸ್ಟೂಡೆಂಟ್ ನಕಲು ಮಹಿಳಾ ಮಂಡಳಿ ದಕ್ಕಲು ನಮ್ಮ ಶ್ರೀಶಕ್ತಿ ದಕ್ಕಲು ಮಾತೆಲ್ಲ ಈ ಕಾರ್ಯಕ್ರಮದ ಸೇರಿದ ಬೇತೆ ಬೇಕ ತಿಂಡಿ ತಿನಿಸ ಮತ ಅನ್ನದಾರು ಸೊ ಇಂಚೆನೆ ಎಕ್ಸ್ಟ್ರಾ ಇಂಚ ಕಾರ್ಯಕ್ರಮದ ನಮ್ಮ ಪೊಲ್ಲುಡು ಮನ್ಪದ ನಮ್ಮ ಮಾತ ಸೇರಿದ ಒಂದು ಸಂಘಟನೆಯನ್ನು ಸದೃಢ ಮನ್ಪದ ಪಂಡದಕ್ಕೆ ಏನೊಂದು ಅವಕಾಶಕ್ಕಾಗಿ ಧನ್ಯವಾದ. ಪಾಶ್ಚಾತ್ಯ ಸಂಸ್ಕೃತಿನ ಅನುಕರಣೆ ಮಾಡ್ಕೊಂಡು ನಮ್ಮ ಸಂಸ್ಕೃತಿನ ಮರೆತೊಂದಿಲ್ಲ ಒಬ್ಬೇ ರೀತಿಯ ವಿಷಯ ನಮ್ಮ ಮೇಲೆ ಪ್ರಭಾವ ಬೀರುವುದಲ್ಲ ನಮ್ಮ ಸಂಸ್ಕೃತಿನ ಬುಡ್ದುಕೊರಿಯರ ಬಲ್ಲಿ ತುಳುನಾಡು ದುಂಬುಕೊನೋಡು ಕಂಡದು ಎರಡು ಪಾತೆರ ಪಣ್ಣಿನ ಶ್ರೀಯುತ ಜೀವನ್ವರೆಗೂ ಸೊಲ್ವೆನು ತುಳುನಾಡದ ಸಂಸ್ಕೃತಿನ ಬಿಂಬಿಸಾವನ ಚಿತ್ತಿ ಒಂಜಿ ಪದ ಕಂಡದು ತುಳುನಾಡದ ಬಗ್ಗೆ ತಿಳಿಪಾಯರೆ ಬರುವುದಿಲ್ಲೇರು ಹೊಲಿಗೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು. ತುಳುನಾಡದ ತುಳುಗೂಡುದ ಪೊಲ್ಲೋದ ಮನಸ ರುಚಿಯ ತುಳುನಾಡದ ತುಳುಗೂಡುದ ಪೊಲ್ಲೋದ ಮನಸ ರುಚಿಯ ರುಚಿಯತ್ತೆ
ನಮ್ಮದೊಂದು ದಿನ ಹೊಲಿಗೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಸೊಲ್ಮೆಲು ಇತ್ತ ಶ್ರೀಮತಿ ಗುಣವತಿ ಮೆರಡ್ದು ಎರಡು ಪಾತ್ರಗಳು ಪಣಿಕೆಯನ್ನು ಸಂಪೂಜೆ ದೇವಿ ಮೂಕಾಂಬಿಕೆ ಕೊಲ್ಯಸ್ಥಿತೆ ಜಗನ್ಮಾತಾ ಸರ್ವೇ ಶ್ಯಾಮಂಗಲಂ. ಮೊದಲಾಗಿ ಮೂಕಾಂಬಿಕೆಗೆ ಸ್ಮರಿಸ್ತಾ ಹಾಗೂ ನಮ್ಮ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರ ಅಡಿಯಾವಳಿಗೆ ಎರಗುತ್ತಾ ಈ ಆಟಿದ ಒಂದು ದಿನ ನನಗೆ ಎರಡು ಮಾತನ್ನು ಹೇಳಲು ನನಗೆ ಒಂದು ಉಪಯೋಗ. ಆಟಿ ಅಂದರೆ ಈಗ ಎಲ್ಲರೂ ಅಷ್ಟು ಅರ್ಥಗರ್ಭಿತವಾಗಿ ಹೇಳಿದರು. ಅದನ್ನು ಇಲ್ಲಿ ಕೇಳಿದ ಹಾಗೆ ಮುಂದಕ್ಕೆ ಆಚರಣೆ ಮಾಡುವುದು ಒಂದು ವಿಶಿಷ್ಟ. ನಮ್ಮ ಹಿರಿಯರು ಏನೇ ಒಂದು ಕಾರ್ಯ ಮಾಡಿದ್ರು ಅದನ್ನೊಂದು ಅರ್ಥ ಇರುತ್ತೆ, ಇಲ್ಲ ವೈಜ್ಞಾನಿಕ ಸತ್ಯ ಇರುತ್ತೆ. ಈಗ ಸದ್ಯೋಜಾತರು ಹೇಳಿದ್ರು ಹಣೆ ಬೊಟ್ಟು, ಕೈ ಬಳೆ, ಹೀಗೆ ಸೀರೆ ಕೂಡ ಅದು ಎಲ್ಲೆಲ್ಲಿ ಹೇಗೆ ಇರ್ಬೇಕಾ ಆ ಥರ ಇದ್ರೇನೆ ಅದಕ್ಕೊಂದು ಭೂಷಣ. ಈಗ ಹೆಂಗಸರನ್ನು ನಾನು ಉದಾಹರಣೆಗೆ ಹೇಳುದು, ಎಲ್ಲರಿಗೂ ಅದು ಕಷ್ಟ ಕಷ್ಟ ಕಷ್ಟ, ಎಷ್ಟೆಷ್ಟು ಕಷ್ಟವನ್ನು ಜೀವಮಾನದಲ್ಲಿ ಅನುಭವಿಸ್ತೇವೆ. ಈ ಕಷ್ಟವನ್ನು ಯಾಕೆ ಅನುಭವಿಸಬಾರದು? ನಾವು ಮುಂದೆ ನಮ್ಮ ಮಕ್ಕಳಿಗೆ ಇವತ್ತು ನಾವು ಚೂಡಿದಾರ ಹಾಕ್ತೇವೆ, ಇದೇ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ತುಂಬಿ ಹೋದ್ರೆ ಸೀರೆಯನ್ನು ನೋಡ್ಬೇಕಾದ್ರೆ ಆಟಿಯ ಒಂದು ದಿವಸದಾಗೆ ಒಂದು ಸೀರೆಯ ದಿವಸ ಅಂತ ಮಾಡಬೇಕಾಗ್ತದೆ. ಅದನ್ನೇ ಹೇಳಿದ್ದು ಈಗ ಸದ್ಯಜಾತರು. ಪಿತೃ ಡೇ, ಮಾತೃ ಡೇ ಅಂತೆಲ್ಲ ಮಾಡಲಿಕ್ಕೆ ಒಂದು ದಿನ ಬರ್ತದೆ. ಯಾಕೆ ಆಯ್ತು ಹೀಗೆ? ಸಂಸ್ಕಾರ ಸಂಸ್ಕೃತಿ ಎಲ್ಲ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡಿದ್ದದ್ದು. ಸಂಸ್ಕಾರ ಕೇಂದ್ರ ಮಾಡಿದ್ರು ಸಂಸ್ಕೃತಿ ಬೇಕಾಗಿಲ್ಲ, ಸಂಸ್ಕಾರಕ್ಕೆ ಬರುವುದಿಲ್ಲ. ಇದನ್ನೆಲ್ಲ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನೆಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ನಾವೊಂದು ಕೋಮಲ ಒಂದು ನಮ್ಮ ಪವಿತ್ರ ಬಂಧನವನ್ನು ತೋರಿಸಿಕೊಡುವಂಥದ್ದು. ಅದನ್ನೆಲ್ಲ ಬಿಟ್ಟು ನನಗೆ ಪುರುಷೊತ್ತಿಲ್ಲ. ಯಾಕೆ ಪುರುಷೊತ್ತಿಲ್ಲ? ಇವತ್ತು ಎಲ್ಲರಿಗೆ ಪುರುಷೊತ್ತುಂಟು. ಯಾಕೆ? ಖುಷಿ, ಒಂದು ಖುಷಿ, ನಾವು ಊಟ ಆಗ್ತದೆ, ಹೋಗುವ, ನಮ್ಮ ಒಂದು ಪ್ರತಿಭೆಯನ್ನು ತೋರಿಸುವ, ಮಾಡುವ ಅಂತೆ. ಇದೇ ನಮ್ಮ ಜಾನಕ್ಕೆ ನೋಡಿ, ಏನಕ್ಕೂ ಬಾರದಿದ್ದವರು ಅಂತ ಅವರನ್ನ ಮನಸ್ಸಿಗೆ ಹಾಗಿತ್ತು. ಆದ್ರೆ ಇವತ್ತು 4 ಮಾತು ಆಡಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಇರುವ ಪ್ರತಿಭೆ, ಎಲ್ಲರಲ್ಲಿ ಒಂದೊಂದು ಪ್ರತಿಭೆ ಉಂಟೇ ಉಂಟು, ಯಾಕಿಲ್ಲ? ಎಲ್ಲರಲ್ಲಿ ದೇವರು ಎಲ್ಲ ವಿಷಯವನ್ನು ಕೊಟ್ಟಿರ್ತಾರೆ, ಅದನ್ನು ಪ್ರಕಟ ಮಾಡುವುದಿಲ್ಲ. ಭಜನೆ, ಈಗ ಒಬ್ರು ಹಾಡಿದ್ರು ಪ್ರಾರ್ಥನೆ, ಕೇಳಿ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅಂತ ಒಂದು ಪ್ರತಿಭೆಯನ್ನು ಇಟ್ಕೊಂಡಿದ್ದಾರಲ್ಲ, ಅದು ವಿಶೇಷ. ಯಾವ ಕೆಲಸವಾಗ್ಲಿ ನಾವು ನಮ್ಮಿಂದ ಆಗುದಿಲ್ಲ 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 ಅಂತಂದ್ರೆ ಆಗುದಿಲ್ಲ. ನಮ್ಮ ಮಹಿಳಾ ಮಂಡಳಿಯವರು ಈಗ ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಅದ್ಭುತ. ಮೊದಲಿನವರು ಮಾಡಲಿಲ್ಲ, ಅದು ನಾನು ಖಂಡಿತವಾಗಿ ಹೇಳ್ತೇನೆ. ಅವರೆಲ್ಲ ಅಂತ ಅಷ್ಟು ಮುಂದುವರಿದಿಲ್ಲ. ಯಾಕೆ? ಅವರು ಹಾಗೆ ಹೇಳ್ತಾರೆ, ಇವರು ಹೇಗೆ ಹೇಳ್ತಾರೆ, ಮತ್ತೊಬ್ಬರು ಹೇಳುದು ಹೇಳ್ತಾ ಇರ್ತಾರೆ. ನಾವು ನಮ್ಮ ಮುಂದುವರಿಕೆಯನ್ನು ಮಾಡ್ತಾ ಇರಬೇಕು. ಯಾಕೆ ನಮ್ಮ ಭಾರತ ದೇಶದಲ್ಲಿ ಇಂಥ ಸಂಸ್ಕೃತಿ ಎಲ್ಲ ಯಾಕೆ ಬಂತು? ಒಬ್ರು ಹೇಳ್ತಾರೆ ಅಂತ ಹೇಳಿ ನಾಚಿಕೆ ಉಂಟಾ? ಇಲ್ಲ. ಎಲ್ಲ ವಿಷಯವನ್ನು ನಾವು ಗಮನ ಇಟ್ಟು ನಮ್ಮನ್ನೇ ನಾವು ಕೇಳ್ಕೊಂಡ್ರೆ ಖಂಡಿತವಾಗಿ ಎಲ್ಲದಕ್ಕೂ ಉತ್ತರ ನಮ್ಮ ಹತ್ರವೇ ಉಂಟು. ಸಂಜೆಗೆ ಭಜನೆ ಇಲ್ಲ ಮನೆಯಲ್ಲಿ, ಯಾಕೆ ಇಲ್ಲ? ಕಲೀಲಿಕ್ಕೆ ಗೊತ್ತಿಲ್ಲ. ಈಗ ನನ್ನ ಅಮ್ಮ ಹೇಳಲಿಲ್ಲ, ನಾನೇ ಕೇಳಬೇಕು ಅಂತ ಮಕ್ಕಳು. ಅಮ್ಮನೇ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲಿಯಾದ್ರೂ ಕಲೀಲಿಕ್ಕಿದ್ರೆ, ಈಗ ನಾನು ಹೇಳೋದಾದ್ರೆ ಸರಿಗಮಪ ಅಂತ ನೋಡ್ತೀವಿ, ಆ ಮಕ್ಕಳ ಒಂದು ಪ್ರತಿಭೆ ನೋಡಿದ್ರೆ ಒಂಥರ ಮೈ ಜುಮ್ ಅನಿಸ್ತದೆ. ಯಾಕೆ ಹಾಗೆ? ಅವರ ಅಮ್ಮ ಅಪ್ಪ ಪುರುಷತ್ತಿದ್ದವರ ಇಡೀ ದಿನ ಅವರ ಹಿಂದೆ ಇರ್ತಾರಲ್ಲ. ನಾವು ಇರಬೇಕು, ನಮ್ಮ ಏನಾದ್ರೂ ಒಂದು ಸಾಧನೆಯನ್ನು ಕಾಣಿಸ್ಬೇಕು. ಬರೀ ನಾವು ಹುಟ್ಟಿದ್ದೇವೆ ಸತ್ತಿದ್ದೇವೆ ಅಂತ ಆದ್ರೆ ಪ್ರಯೋಜನ ಇಲ್ಲ. ಮತ್ತು ನಮ್ಮ ಈ ಒಂದು ಸಂಸ್ಕಾರದ ಒಂದು ವಿಶೇಷತೆಯ ಒಂದು ಕೇಂದ್ರ ನಮ್ಮ ಮೂಕಾಂಬಿಕೆ ಸ್ಥಳ. ಅದರಲ್ಲಿ ಎಷ್ಟೆಲ್ಲ ಅದ್ಭುತಗಳು ಉಂಟು ಅಂತ ಹೇಳಿದ್ರೆ ಅದು ಬಂದು ಇಲ್ಲಿ ವಿಚಾರಿಸಿ ಅಥವಾ ಇದನ್ನು ನಾವು ಅನುಭವಿಸಿದಾಗ ಮಾತ್ರ ಎಲ್ಲ ವಿಷಯ ನಮಗೆ ಸಿಗ್ತದೆ.
ನಾನು ನನ್ನ ಸ್ವಂತ ಅನುಭವದಿಂದ ಹೇಳೋದು. ನಾನು ಏನೆಲ್ಲ ಶೂನ್ಯಾಗಿದ್ದೆ, ಇವರು ಜನಕೆಕ್ಕನಾಗಿ ಆಗಿದ್ದೆ ಒಂದು ಕಾಲದಲ್ಲಿ. ಆದ್ರೆ ನನ್ನಲ್ಲಿರುವ ಪ್ರತಿಭೆಯನ್ನು ಕುಟ್ಟಿ 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 ಹೊರಗೆ ಹಾಕಿದ್ರಿಂದ ಇವತ್ತು ನಾನು ಏನೋ ಒಂದು ವ್ಯಕ್ತಿ ಆಗಿದ್ರೆ ಅದು ಆ ಹಿರಿಯರಿಗೆ ಸಲ್ಲಬೇಕು. ಯಾಕಂದ್ರೆ ಹಿರಿಯರು, ಈಗ ನಾವು ಹಿರಿಯರು, ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ಅದು ಕೃಷ್ಣ ಪರಮಾತ್ಮ ಹೇಳಿದಾನೆ, ಏನು ಭಗವದ್ಗೀತೆಯಲ್ಲಿ ಏನು ಕಥೆ ಎಲ್ಲ ಹಾಕ್ಲಿಲ್ಲ, ಅವನು ಹಾಕಿದ್ದೆ ನಮ್ಮ ಜೀವನವನ್ನು, ಬರೀ ಜೀವನವನ್ನು ಹಾಕಿಕೊಟ್ಟಿದ್ದಾನೆ. ಅದನ್ನು ಯಾವ ರೀತಿ ಇರಬೇಕು, ನಾವು ಯಾಕೆ ಬಂದಿದ್ದೇವೆ, ನಾವು ಏನ್ ಮಾಡ್ಬೇಕು, ನಮ್ಮಿಂದ ಏನಾಗ್ಬೇಕು, ಮತ್ತೆ ನಮ್ಮಿಂದ ಆಗದ್ದೆಲ್ಲ ನಾವಲ್ಲ, ಎಲ್ಲ ದೇವರೊಬ್ಬರೇ. ನಾನ್ ಮಾಡಿದೆ, ನನ್ನಿಂದ ಇದೆಲ್ಲ ಸುಮ್ಮನೆ. ಆದ್ರೆ ಒಂದು ತಿಳ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ಯಾರಿಂದ ಒಬ್ಬರಿಂದ ಯಾವ ಕೆಲಸ ದೊಡ್ಡ ಕೆಲಸ ಆಗುದಿಲ್ಲ. ಇವತ್ತು ಶುರು ಮಾಡಿದ್ದೆ ನಮ್ಮ ಗುಲಾಬಿ ಟೀಚರ್, ಆಟಿಡೊಂದು ದಿನ ಮಾಡಬೇಕು ಅಂತ ಮಾಡಿಪ್ಪ. ಇಲ್ಲಿ ಇದು ಮಹಿಳಾ ಮಂಡಳಿ ಉಂಟು, ಸ್ತ್ರೀ ಶಕ್ತಿ ಉಂಟು, ಎಲ್ಲ ಶಕ್ತಿಗಳು ನಾವು ಒಂದು ಸೇರಿದ್ರೆ ಒಂದು ದೊಡ್ಡ ಶಕ್ತಿ ಆಗ್ತದೆ. ಈ ಮೂಕಾಂಬಿಕೆಯಲ್ಲಿ ಇರುವ ಶಕ್ತಿಯನ್ನೆಲ್ಲ ನಿಮ್ಮ ಹತ್ರ ಹಂಚಿದ್ದಾರೆ. ಅದರ ಎಂತೆಲ್ಲ ಪ್ರತಿಭೆಗಳು ಉಂಟು, ನವರಾತ್ರಿ ಉಂಟು, ಇನ್ನು ಅದರಲ್ಲೆಲ್ಲ ಪ್ರದರ್ಶನ ಮಾಡಿ ತೋರಿಸಿ. ಯಾಕೆಂದ್ರೆ ಒಂದು ವೇದಿಕೆ ಸಿಕ್ಕಿದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ನಂಗಾಗುದಿಲ್ಲ, ನನ್ನಿಂದ ಆಗುದಿಲ್ಲ, ಅದು ಸುಮ್ಮನೆ. ಯಾಕೆಂತ ಹೇಳಿದ್ರೆ ಇವತ್ತು ನಾನು ಹೇಳ್ತೇನೆ, ನಾನು ಎಷ್ಟೋ 1,000 ನಾಟಕವನ್ನು ನಾನು ಬೇರೆ ಮಕ್ಕಳಿಂದ ದೊಡ್ಡವರಿಂದ ಮಾಡಿಸಿದ್ದೇನೆ. ನನ್ನಿಂದ ಆಗ್ತದೆ ಅಂತಲ್ಲ, ಅದು ನನ್ನಿಂದ ಮಾಡಿಸಿದ್ದು. ನನಗೆ ಉತ್ತೇಜನ ಕೊಟ್ಟದ್ದು ಯಾರು? ಸ್ವಾಮೀಜಿ ಹೇಳೋದು ಮಾಡು ಅಂತ. ಅದು ಆ ಪ್ರೇರಣೆ ನಮ್ಗೆ ಇವತ್ತು ಒಂದು ಶಕ್ತಿಯಾಗಿದ್ದೇವೆ. ನಾವು 10 ಜನಕ್ಕೆ ನಾವು ಒಂದು ಹೇಳುವಂತವರಾಗಿದ್ದೇವೆ. ಹೇಳುವಂತವರಾಗಿದೆ ಅಂತ ಜಂಬ ಅಲ್ಲ, ಹೇಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದದ್ದು ಒಂದೇ, ಎಲ್ಲ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಿ ಗುಣಕ್ಕ. ಇಲ್ಲಿ ಸಂಸ್ಕಾರ ಕೇಂದ್ರ ತೆಗೆದಿದ್ದೇವೆ, ಮಕ್ಕಳನ್ನು ದಮ್ಮಯ್ಯ ಹಾಕ್ತೇವೆ, ಬರ್ಲಿಕ್ಕೆ ಮನಸ್ಸಿಲ್ಲ. ಆ ಸಂಸ್ಕಾರ ಏನು, ಅದು ಯಾಕೆ, ಎಂಥದ್ದು ಭಜನೆ ಮಾತ್ರ ಕಲಿಸೋದಲ್ಲ. ನಮ್ಮ ಇಡೀ ಭಾರತ ದೇಶದಲ್ಲಿ ಏನೆಲ್ಲ ಉಂಟು ವಿಷಯವನ್ನು ನಾವು ಅಲ್ಲಿ ಕೊಡ್ತೇವೆ. ಅದನ್ನೆಲ್ಲ ತಿಳಿದು ಈಗ ನನಗೊಂದು ಶಿಷ್ಯ ಆಗಿದ್ದಾನೆ, ಅವನು ಆಟೋಮೆಟಿಕ್ ಆಗಿದ್ದು ಹೊರತು ನಿಜವಾಗ್ಲೂ ಅವನು ಏನು ಅಲ್ಲದಿದ್ದವ ಹುಡುಗ. ಆದ್ರೆ ಅವನಿಗೀಗ ಅನಿಸಿದೆ, ನಾನೊಂದು ಶಕ್ತಿ ಆಗ್ಬೇಕು, ಇಲ್ಲಿ ನಾನೊಂದು ವ್ಯಕ್ತಿ ಆಗ್ಬೇಕು ಅಂತ ಅವನಿಗೆ ಮನಸ್ಸಿಗೆ ಬಂದು ನಾನು ಮಾಡ್ತೇನೆ. ಅದಕ್ಕೋಸ್ಕರ ನಾನು ಹೇಳುದು, ಎಲ್ಲರಲ್ಲಿ ಒಂದೊಂದು ಶಕ್ತಿಗಳಿದೆ. ಇವತ್ತು ನಾವೆಲ್ಲರೂ ಶಕ್ತಿಗೂಡಿಸಿ ನಮ್ಮ ಮೂಕಾಂಬಿಕೆ ದೇವಸ್ಥಾನವನ್ನು ಇನ್ನು ವೈಭವಯುತ ಆಗುವಂತೆ ನಾವೆಲ್ಲರೂ ಮಾಡುವ ಅಂತೇಳಿ ಈ ಆಟಿಗೊಂದು ದಿನ ಪಣ ಕೊಡುವ ಎಲ್ಲರಿಗೂ ನನ್ನ ಕೃತಜ್ಞತೆ ಹಾಗೂ ಇದು ಈ ಊಟ ಮಾಡಿದಕ್ಕೋಸ್ಕರ ಕೃತಜ್ಞತೆ. ಯಾಕಂದ್ರೆ ಇದರಲ್ಲಿ ತುಂಬಾ ಸಂಸ್ಕಾರ ಸಂಸ್ಕೃತಿಯನ್ನು ವರ್ಣಿಸಿಬಿಟ್ಟು ನಿಜವಾಗ್ಲೂ ಇಂಥ ಒಂದು ವೇದಿಕೆ ಇಲ್ಲದಿದ್ರೆ, ನಾನು ಹೇಳ್ತೇನೆ, ಯಾವ್ದಾದ್ರು ವೇದಿಕೆ ಆಗುವಾಗ ನಾವು ನಮ್ಮಷ್ಟಕ್ಕೆ ಹರಟೆ ಹೊಡ್ತಾ ಇರ್ತೇವೆ. ಯಾಕೆ ಯಾರು ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ನಮ್ಗೆ ಬೇಕಿದ್ದಾಗೆ ನಾವು ನಡೆಯುವ. ಹಾಗಾದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡುವುದಿಲ್ಲ, ವೇದಿಕೆಗೆ ಹೋದಾಗ ಅವರ ಹತ್ರ ಸಹ ತಿಳಿಸುವುದಿಲ್ಲ. ಹಾಗಾದ್ರೆ ಅವ್ರು ಎಲ್ಲಿಂದ ತಿಳಿಬೇಕು? ನಮ್ಮ ಮಕ್ಕಳು ನಿಜವಾಗಿ ನಟ ದೃಷ್ಟರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಎಂತ ಗೊತ್ತಿಲ್ಲ. ಇಂಗ್ಲಿಷ್ ಮೀಡಿಯಂ ಕಲಿಯುವುದು ಒಂದು ಬಿಟ್ಟರೆ ಬೇರೆ ಏನು ಸಂಗತಿ ಗೊತ್ತಿಲ್ಲ. ನಮ್ಮ ಹಬ್ಬ ಏನು, ಆ ಹಬ್ಬ ಯಾಕೆ ಆಚರಿಸ್ತೇವೆ, ಆ ದಿವಸ ಹಬ್ಬಕ್ಕೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಉಂಟು, ಆ ದಿವಸದ ಇಡೀ ನಮ್ಮ ಜನವರಿಯಿಂದ ಡಿಸೆಂಬರ್ನವರೆಗೆ ಎಷ್ಟು ಹಬ್ಬಗಳು ಉಂಟು, ಅದರ ವೈಶಿಷ್ಟ್ಯ ಏನು ಸರಿ. ಒಂದು ಮಗುವಿನ ತಾಯಿ ಮತ್ತು ತಾಯಿ ಮಗು ಬಂದು ಇದೇ ಮೂಕಾಂಬಿಕಾ ದೇವಸ್ಥಾನದಲ್ಲಿ, ಅಮ್ಮ ಆ ಎಲಿಫೆಂಟ್ ಅನ್ನು ಯಾರು ಸರ್ಜರಿ ಮಾಡಿದ್ದು, ಅದು ಆ ಎಲಿಫೆಂಟ್ ದೇವರು ಯಾರು? ಅಮ್ಮ ಹೇಳ್ತಾರೆ ಕುಕ್ಕಲ್ಲಿ ಸುಮ್ಮನೆ. ಯಾಕೆಂತ ಹೇಳಿದ್ರೆ ಅವಳಿಗೆ ಗೊತ್ತಿಲ್ಲ, ಅವಳೆಂತದನ್ನು ವರ್ಣಿಸ್ತಾರೆ. ಅಲ್ಲ, ಆ ಸಮಯ ಅವಳಿಗೆ ಕೊಡುವುದಿಲ್ಲ. ಮತ್ತೆ ಕೇಳ್ತದ ಮಗು, ಕೇಳುವಾಗ ಉತ್ತರ ಕೊಡ್ಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿದು ತಾಯಿ ಅಂದಿನಿಂದಲೇ ಹೊರತು ಯಾರಿಂದಲೂ ಅಲ್ಲ, ವೇದಿಕೆಯಿಂದ ಅಲ್ಲ. ಇವತ್ತು ಅದೇ ಸಂಸ್ಕಾರ. ಇವತ್ತು ಆಟಿದೊಂದು ದಿನ, ನಾಳೆ ಇನ್ನೊಂದು ಕೋಣದ ಒಂದು ದಿನ, ಅದೆಲ್ಲ ಒಂದೊಂದೇ ದಿನಗಳು ಬರ್ತದೆ. ನಿಜವಾಗ್ಲೂ ಫಾರಿನರ್ಸ್ ಎಲ್ಲ ಒಂದೊಂದು ಡೇ ಅನ್ನು ಮಾಡಿದ್ರು, ನಾವು ಅದರೊಟ್ಟಿಗೆ ತಾಳ ಹಾಕಿ ಕುಂತೇವೆ.
ನಮ್ಮ ಮನೆಯಲ್ಲಿ ಆಗುವಂಥದ್ದು ಯಾವುದನ್ನು ಮಾಡಲಿಕ್ಕೆ, ಒಂದು ರಂಗೋಲಿ ಬಿಡ್ಲಿಕ್ಕೆ ಹೇಳಿದ್ರೆ ಅದೇ ಅಂತ ದೊಡ್ಡ ವಿದ್ಯೆ. ರಂಗೋಲಿ ಯಾಕೆ ಹಾಕೋದು? ದುಷ್ಟ ಶಕ್ತಿಗಳು ನಮ್ಮ ಮನೆಯೊಳಗೆ ಬರಬಾರ್ದು ಅಂತ ಹೇಳಿ ರಂಗೋಲಿ ಹಾಕೋದು ಹೊರತು ದುಷ್ಟ ಶಕ್ತಿಗಳು ಯಾವ ರೀತಿಯಲ್ಲೆಲ್ಲ ಓಡಿಸಬಹುದು. ಸುಲಭವೇ. ಮನೆಯಲ್ಲಿ ಭಜನೆ ಹೇಳಿದಾಗ ದುಷ್ಟಶಕ್ತಿ ಹೋಗ್ತದೆ, ಶಂಖ ಊದಿದಾಗ ದುಷ್ಟಶಕ್ತಿಗಳು ಓಡ್ತದೆ, ಗಣಹೋಮ ಮಾಡಿದಾಗ ಇಡೀ ವಾತಾವರಣವೇ ಶುದ್ಧಾಗ್ತದೆ. ಇದನ್ನೆಲ್ಲ ಯಾರು ತಿಳಿಸುದು? ಯಾರಿಗೆ ಕೇಳುದು? ಯಾರಿಗೆ ಬೇಕು? ಇದರಿಂದ ನಾಶ ನೋಡಿ, ನಮ್ಮ ದೇಶಕ್ಕೆ ಈಗ ಒಂದೊಂದು ನಾಶದ ದಿನ ಬರ್ತಾ ಉಂಟು. ಪಾಪ ಆ ಮುಂದಿನ ಜನಾಂಗ ಎಷ್ಟು ಚಂದದಲ್ಲಿ ಮೆರಿಬೇಕಾದದ್ದು. ನಮ್ಮ ಹಾಗೆ ಈಗ ನಾವು ಮೆರೆಯುವುದು ನಿಜವಾಗ್ಲೂ ನಾವು ಒಂದು ಐಶ್ವರ್ಯವಂತರು ಅಥವಾ ನೆಮ್ಮದಿಯವರು ಅಂತ ಹೇಳುವ. ಇನ್ನು ಮುಂದಿನ ಮಕ್ಕಳು ಅನ್ನಕ್ಕಾಗಿ ಹೊರಡಬೇಕು. ದುಡ್ಡು ಕೊಟ್ಟರು ಅಕ್ಕಿ ಸಿಗುದಿಲ್ಲ, ಅನ್ನ ಸಿಗುದಿಲ್ಲ, ಯಾವ ವಸ್ತುಗಳು ಸಿಗುದಿಲ್ಲ. ಈಗ ನಾವು ಬಗೆ ಬಗೆದು ಕೊಟ್ಟೆವು, ಇನ್ನು ಬಗೆ ಬಗೆದು ಕೊಡ್ಲಿಕ್ಕೆ ಸಿಗದಿದ್ರೆ ಆ ಮಕ್ಕಳು ನಮ್ಮನೆ ತಿಂತಾರೆ. ಅದಕ್ಕೆ ಮೊದಲಿನವರು ಯಾವ ಒಂದು ವಸ್ತು ಮಾಡಿದ್ರು ಅದರಲ್ಲೊಂದು ವೈಶಿಷ್ಟ್ಯತೆ ಉಂಟು. ಈ ಆಟಿಯಲ್ಲಿ ಇಂತಷ್ಟು ಬಗೆ ವಿಶೇಷ ಆಟಿ ಅಂತ ಹೇಳಿದ್ರೆ ಇವತ್ತು ಬಂದಿದೆ ಸುಮಾರು ಬಗೆ. ಅದರಲ್ಲಿ ಒಂದೊಂದು ವಿಷಯದಲ್ಲಿ ಸಹ ಏನುಂಟಂತ ಹೇಳಿದ್ರೆ ಅದರ ಒಂದು ಹೇಳ್ತಾರೆ, ನಾವು ನ್ಯೂಟ್ರಿಷನ್ ಕ್ಯಾಂಪ್ ಮಾಡ್ತೇವೆ. ನ್ಯೂಟ್ರಿಷನ್ ಕ್ಯಾಂಪ್ ನಲ್ಲಿ ಇರುವಂತದ್ದು ಇದೆಯೇ, ಬೇರೇನು ವಿಚಿತ್ರದಿಲ್ಲ. ನಾವು ನ್ಯೂಟ್ರಿಷನ್ ಕ್ಯಾಂಪ್ ಅಂಗನವಾಡಿಯಲ್ಲಿ ಆವಾಗ ಮಾಡ್ತಾ ಇರ್ತಾರೆ. ಯಾಕೆ? ಅದನ್ನು ಸಂಸ್ಕೃತಿಯನ್ನು ಅವರು ಕೊಡುದು. ಒಂದ್ ದಿವಸ ಮಾಡ್ತಾರೆ, ಮತ್ತೆ ಮರು ದಿವಸ ಅದನ್ನು ಯಾರು ತಿಂತಾರೆ? ಮಕ್ಕಳಿಗೆ ಸಹ ತಿನ್ಲಿಕ್ಕೆ ಸಹ ಗೊತ್ತಿಲ್ಲ. ನಾನೊಂದು ಹೇಳ್ತೇನೆ, ಮೊದಲಿನವರು ಮಾಡಿದ್ದಾರೆ ಹೇಗೆ ತಿನ್ಲೇಬೇಕು ಬೇರೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ತಿಂತಾರೆ. ಇದಾಗೆ ಅಲ್ಲ, ನಾವು ಅದಕ್ಕಿಂತ ಬೇರೆ ತಂದು ಕೊಡ್ತೇವೆ. ಮತ್ತೆ ಹೇಗೆ ಮಕ್ಕಳು ಅದನ್ನು ಅಭ್ಯಾಸಕ್ಕೆ ಬಿಡ್ತಾರೆ. ಅಭ್ಯಾಸ ಮಾಡಿ ಮಾಡಿ ಬರುವುದು ಹೊರತು ಅಭ್ಯಾಸ ತಾನೇ ಆಗಿ ತನ್ನ ಹತ್ರ ಬರುವುದಿಲ್ಲ. ಕ್ಷಮಿಸಿ, ಇಷ್ಟು ಹೊತ್ತು ಮಾತು ಜಾಸ್ತಿ ಆಗಿರ್ಬೋದು. ಇದನ್ನು ಒಳ್ಳೆಯದನ್ನು ತಕೊಳ್ಳಿ, ಕೆಟ್ಟದನ್ನು ಬಿಡಿ. ಆದರೆ ನಾನು ಒಂದು ಹೇಳೋದು, ಎಲ್ಲ ತಾಯಿಯರ ಹತ್ರ ತುಂಬ ಕಳಕಳಿ, ಮಕ್ಕಳಿಗೆ ಸಂಸ್ಕಾರ ಕಳಿಸಿ, ಸಂಸ್ಕೃತಿ ಉಳಿಸಿ, ಮನೆಯಲ್ಲಿ ಒಂದು ಕಾಲು ಹಿಡಿಯೋದರ ಕ್ರಮ ಅದು ಇಳಿಸಿ. ಆ ತಾಯಿ ತಂದೆಗೆ ಕಾಲು ಹಿಡಿದಾಗ ಅದಕ್ಕೆ ಆ ತಂದೆ ತಾಯಿಗೆ ಸಹ ಒಂದು ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ, ಆ ಮಕ್ಕಳಿಗೂ ಖುಷಿ ಆಗ್ತದೆ. ಆಗ ಅದರಲ್ಲಿ ಒಂದು ವೈಬ್ರೇಷನ್, ಅದರಲ್ಲೊಂದು ದೈವತ್ವ ಉಳಿತದೆ. ಇದರಿಂದಾಗಿ ಮುಂದೆ ನಾವು ಹೇಳಿದಾಗೆ ಮಕ್ಕಳು ಕೇಳ್ತಾರಲ್ಲ, ನಾವು ಕೇಳುವುದಿಲ್ಲ ಅಂತ ಹೇಳೋದು ಸುಳ್ಳು. ನಾವು ಕೇಳಿಲ್ವಾ ನಮ್ಮ ಅಪ್ಪ ಅಮ್ಮ ಹೇಳಿದ್ದು? ನಮ್ಮ ಮಕ್ಕಳನ್ನು ನಾವು ಯಾಕೆ ಕೇಳೋದು ಇಲ್ಲ ಅಂತ ಹೇಳೋದು ಸುಳ್ಳು. ಯಾವುದು ನಮ್ಗೆ ಅತಿ ಪ್ರೀತಿ ಆದಾಗ ಮಕ್ಕಳು ಮುದ್ದಾಗ್ತಾರೆ. ಮುದ್ದು ಮಾಡಿ ಮಾಡಿ ನಾವು ಮಕ್ಕಳನ್ನು ಮುದ್ದು ಮಾಡ್ತಾ ಇದ್ದೇವೆ. ಇದರಿಂದ ನಮಗೆ ನಾವು ಹಾನಿ ಮಾಡಿಕೊಂಡಾಗೆ. ಇದು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಕಳೆದು ಹೋಗುವುದು ತುಳುವ ಸಂಸ್ಕೃತಿಯನ್ನು ನಮ್ಮ ನುಂಬುಕೊನೋಡ ಅಂಡ ಅವು ನಮ್ಮ ಇಲ್ಲದೆ ಅಪ್ಪೆಲ್ಲು ಜೋಕ್ಲಿಗೆ ತೆರಿಪಾಂಡ ಮಾತ್ರ ಸಾಧ್ಯ ಪಡೆದ ತೆರಿಪಾಯಿನ ಶ್ರೀಮತಿ ಗುಣವತಿ ಮೆರಿಟ್ ಚಲ್ವೇರು ಆಟಿಕಲೆಂಜನ ವೇಷ ಪಾಡ್ದು ಬಾಲೆ ಶೌರ್ಯ ಇತ್ತ ರಡ್ಡ ಪಜ್ಜ ಪಾಡರ ಬರಂದಿಲ್ಲ ಮಾತೆಲ್ಲ ಆಗಿ ಪ್ರೋತ್ಸಾಹ ಕೊಡು ಪಡೆದು ಏನೊಂದಿಲ್ಲ.
ಗುಲಾಬಿ ಟೀಚರ್ రెండు ಪಾತ್ರಗಳು ಪಡೆದು ಏನೋದಿಲ್ಲ. ಅತ್ತೆ ದೇವಿ ಅಮ್ಮ ದೇವಿ ಮುಖಾಮುಖ ನಮ್ಮನ ಪಾದಗಳು ಅಂದರೆ ಸೌಂದು ಸ್ವಾಮೀಜಿರೇನ ಆಶೀರ್ವಾದ ಬೇಡೊಂದು ಇನಿಕ ಈ ಆಟದಂಡಿ ಕಾರ್ಯಕ್ರಮಕ್ಕೆ ಈ ನಮ್ಮ ಬಾಯದೆಲೆಕ್ಕೋಗು ಉಡಲ್ದ ಪ್ರೀತಿ ಜಿಂದಿದೆ ನಮ್ಮ ವೇದಿಕೆ ಕುಲ್ದಿನ ಗುರುಕಾರನ ವಯಸ್ಸಿನ ಮಾತೆರೆಗಳ ಎನ್ನ ಸೊಲ್ಮೇಲು ಚಾವಡಿಗೆ ಕುಲ್ದಿನ ಬಿನ್ನರಿಗೆ ಕೂಡ ಎನ್ನ ಸೊಲ್ಮೇಲು ಇನ್ನಿತ ಆಟದಂಡಿ ದಿನದ ಕಾರ್ಯಕ್ರಮ ಎಂಕನ ಹೊಲಿಗೆ ನಮ್ಮ ಹೊಲಿಗೆ ತರಬೇತಿ ಕೇಂದ್ರದ ಜೋಕುಲ ಕಾರ್ಯಕ್ರಮ ಕರ್ನಾಟಕ ಉಚಿತ ಹೊಲಿಗೆ ತರಬೇತಿ ಕೇಂದ್ರದ ಜೋಕುಲ ಒಂದು ಕಾರ್ಯಕ್ರಮ ಹೊರಡೋದು ಜೀವನ್ ಸರ್ ಕಂಡರು ನಮ್ಮ ಗ್ರಾಮೋತ್ಥಾನ ಸೇವಾ ಸಂಸ್ಥಾನದ್ದು ಒಂದು ಕಾರ್ಯಕ್ರಮ ಪಂಚ ಕರ್ನಾಟಕದ ಜೋಕುಲು ಈ ಆಟದ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ ಬಾರಿ ಕೊರಳುಡೆ ನಡಪಾದ ಕೊರಿಯರು ಅಂಚನೆ ಈ ವರ್ಷದ ನಮ್ಮ ಈ ಪ್ರೀ ಕ್ಲಾಸ್ ಉಚಿತ ಆದಿ ತಿಂಗಳು ನಡೆಸಿನ ಪ್ರೀ ಕ್ಲಾಸ್ ಜೋಕುಲ್ಲ ಈ ವರ್ಷ ಈ ಕಾರ್ಯಕ್ರಮವನ್ನು ಈ ಸಂಜೆ ಮಲ್ಲ ರೀತಿಯಲ್ಲಿ ಅಂದಿನ ನಡಪಾದ ಕೊರಿಯರು ದಾದಗೊಂಡ ಮಾತೆಲ್ಲ ಕೊಡ್ದು ನಮ್ಮ ಮಹಿಳಾ ಮಂಡಳಿ ಶ್ರೀಶಕ್ತಿ ಗುಂಪು ಮತ್ತು ಅಂಗನವಾಡಿ ಕೇಂದ್ರ ಅಂತ ಮತ್ತು ಈ ಮಠದ ಮಾತಾ ಕಮಿಟಿದ ಸದಸ್ಯರೆಲ್ಲ ಕೊಟ್ಟು ಈ ಆಟದ ಕಾರ್ಯಕ್ರಮ ಹೊರಗಡೆ ಮಂತ್ ಕೊಡೋ ಪಂಡದ ಒಂದು ನಿರ್ಧಾರ ಹೊಂದೊಂದು ಈ ಕಾರ್ಯಕ್ರಮ ಹೊರಗಡೆ ಆವಡ ಪಂಡದು ಜೋಕುಲು ಕೂಡ ಪಂಡೇರ ಅಂಚ ಈ ಕಾರ್ಯಕ್ರಮ ಮಾತಾಡಲ್ಲ ಪಂಡದು ಅಂಚ ಎಡ್ಡೆ ರೀತಿಯ ಆವಡು ಪಂಡದು ಮಾತಾಡಲ್ಲ ಕೇಳೊಂಡ ಆಯ್ಕೆ ಊರೆಲ್ಲ ಒಟ್ಟಿಗೆ ಸೂಚಿಸ್ತಾರೆ ಮಹಿಳಾ ಮಂಡಳಿ ನಮ್ಮ ಅಂಗನವಾಡಿ ಕೇಂದ್ರ ಕೂಡ ಅಂಚನೆ ಇನ್ನಿಗೆ ಈ ಕಾರ್ಯಕ್ರಮ ಮಾಡೋ ಜೋಕುಲು ಕೂಡ ಆಟದ ತೆನಸದ ಕೆಲವು ಕದಿಕಲು ಕೆಲವು ಉಪ್ಪುಗಾಡಿ ಕೆಲವು ಆಟಿದ ದಾರವಾಸ್ತು ತಿಕ್ಕೊಂಡು ಅಂತ ಅವೇನು ಪೂರ ಮಲ್ಪದ ಕನೈದೇರು ಆಯ್ತಾ ನಿಖಲ ಅವೇನ ಪ್ರೀತಿದವೇನ ತಿಂದದು ಆಯ್ತಾ ಮರೆಯಲಾದ ದುಂಬದ ಕಷ್ಟದ ಕಾಲದಾದ ಕಂಡದು ಇಷ್ಟ ಬಗ್ಗೆ ನಮ್ಮ ತೆರೆಯೋನುವ ಅಂಚಿನಿ ಈ ಪಾತ್ರದ ಅವಕಾಶ ಮಂತ್ರಿಗೋರ್ನ ಈ ಸಮಿತಿಗೆ ಧನ್ಯವಾದ. ಸಭೆಯ ಕುರಿತು ಪಾತ್ರೆನ ಶ್ರೀಮತಿ ಗುಲಾಬಿ ಮೇರೆಗೂ ಧನ್ಯವಾದ. ಇತ್ತ ಶ್ರೀಮತಿ ಸೌಮ್ಯ ಯೋಗೇಶ್ವರ ವಂಚಿ ಪದ. ಆಟಿಡೊಂದಿ ದಿನ ಆಟಿದ ಗೌಜಿ ಬಾರಿ ಪುರ್ಲುದ ಗೌಜಿ 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 ನಮ್ಮ ಜನಗಳು ಒಟ್ಟು ಸೇರುಣ ನಮ್ಮ ಜನಗಳು ಒಟ್ಟು ಸೇರುಣ ತೆರಿಗೆ ನಲಿಗೆದ ಖುಷಿನ ಪಟ್ಟುನ ತೆರಿಗೆ ನಲಿಗೆದ ಖುಷಿನ ಪಟ್ಟುನ ತುಳುನಾಡ ಜನಗಳು ಮಲ್ಪುನ ಲೇಸುಗಾರಿ ಗೌಜಿದ ತುಳುನಾಡ ಜನಗಳು ಮಲ್ಪುನ ಲೇಸುಗಾರಿ ಗೌಜಿದ ನಮ್ಮ ಜನಗಳು ಒಟ್ಟು ಸೇರುಣ ನಮ್ಮ ಜನಗಳು ಒಟ್ಟು ಸೇರುಣ ತೆರಿಗೆ ನಲಿಗೆದ ಖುಷಿನ ಪಟ್ಟುನ ತೆರಿಗೆ ನಲಿಗೆದ ಖುಷಿನ ಪಟ್ಟುನ ಬತ್ತು ತೂಪಿನ ನೆಂಪು ದೀಪಿನ ಭಾರಿ ಪುರ್ಲುದ ಆಟಿದ ಗೌಜಿ ಬತ್ತು ತೂಪಿನ ನೆಂಪು ದೀಪಿನ ಭಾರಿ ಪುರ್ಲುದ ಆಟಿದ ಗೌಜಿ ಬತ್ತು ತೂವಡು ಆಟಿದ ಗೌಜಿ ನೆಂಪು ದೀವಡು ಆಟಿದ
ಆಟಿದ ಗೌಜಿದ ಗಮ್ಮತ್ತನ ಬಿಂಬಿಸಾವುನ ಪದ ಪಂಡಿನ ಶ್ರೀಮತಿ ಸೌಮ್ಯ ಯೋಗೀಶ್ರೀ ಸ್ವಲ್ಮೇಲು ಇನಿತ ಲೇಸಿದ ಗುರಿಕಾರ್ಮಿನ ವಯಸ್ಸೊಂದಿನ ಶ್ರೀಯುತ ನಾರಾಯಣ ಕುಂಪಲ ಬೇರೆ ಸಭೆನ ಕುರಿತು ಎರಡು ಪಾತ್ರಗಳು ಪಡೆದಕ್ಕೇನೊಂದಿಲ್ಲ. ಪರಮ ಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿನ ಆಶೀರ್ವಾದಗಳು ಚಾವಡಿ ಹಿಡ್ಕೊಳ್ತೇನೆ ಮಾತ ಬಿನ್ನೆರೆ ಚಾವಡಿ ಹಿಡ್ಕೊಳ್ತೇನೆ ಮಾತ ತೊಂದರೆ ಇತ್ತೆ ಪದ ಪನ್ಲೆಕ್ಕನೆ ಆಟಿದ ಬಾರಿ ವಿಶೇಷ ಬಂಡೆ ಅವು ನನಗೆ ತುಂಬದ ಜೋಗ್ಲಿಗೆ ವಿಶೇಷ ಅವು ದಯಪಂಡ ಆಟಿ ಪಂಪಿನವು ತುಂಬ ಅಂಚೆ ಇಚ್ಛೆ ಭೋಜರಾಜ್ ವಾಮಂಜೂರು ಪಂಪಿನ ಪದತ ಒಂಜಿ ಯಕ್ಷಗಾನ ತುಳುನಾಡ ಗಂಡುಗಲೆ ಆರ ಇವು ಬಾರಿ ವಿಶೇಷವಾದ ಪಣದಿದ್ದೇವೆ ಅವೇ ಪದ್ಯನು ಸೌಮ್ಯ ಯೋಗೇಶ್ ಒಂಜಿ ಆಟಿದ ವಿಚಾರಡು ಐಕೊಂಜಿ ಜೋಡನೆ ಮಂತ ಪದ್ಯ ಪದ್ಯ ಹೆಡ್ಡೆ ಬಂದರೆ ಪರಶುರಾಮ ಸೃಷ್ಟಿ ಬಂತ ನಮ್ಮ ತುಳುನಾಡು ನಾಗನಡೆ ಸತ್ತ ಗಿಡೆ ಪಂಚವರ್ಣದ ಗೂಡು ಅವು ನಮ್ಮ ತುಳುನಾಡು ಅಣ್ಣ ಇನಿ ತುಳುನು ನಾಡೋಡ ನಮ್ಮ ಇಲ್ಲಡು ತುಳುಪಾತಿಯರು ಜಂಚದ್ರೆ ಅನ್ಪಂಡಿನಿ ತುಳುನು ನಮ್ಮ ನಾಡೋಡ ಹಾಕೊಂಡು ಮುಡೈ ಗಟ್ಟದಡಿರ್ದು ಬಡ್ಡೈ ಕಡಲ್ ಕಡಿ ಮುಟ್ಟ ಬಡಕಾಯಿ ಬಾರ್ಕೂರ್ ಬೋಡುರ್ದು ತೆಂಕಾಯಿ ಚಂದ್ರಗಿರಿತದ ಮುಟ್ಟ ತುಳುನಾಡು ಪಂಪಿನವು ಪ್ರತೀತಿ ಆ ತುಳುನಾಡದ ಅಪ್ಪೆ ಭಾಷೆ ತುಳು ಭಾಷೆ ನಮ್ಮ ಮದತಿಂದ ನಮ್ಮ ಸಂಸ್ಕೃತಿನ ಮದತಿಲೆಕ್ಕ ಸಂಸ್ಕೃತಿ ಮದತಿಂದ ನಮ್ಮ ವಿದ್ಯಾರ್ಥಿನ ಮದತಿಲೆಕ್ಕ ಐಕೆ ಬಡದು ನಮ್ಮ ಮಾತೃಭಾಷೆ ಅವೇ ಡಿಫರೆನ್ಸಿನ ಬೇತೆ ಬೇತೆ ವಿಚಾರಗಳು ತಿರುವುದು ನಾವು ನಮ್ಮ ಕರ್ತವ್ಯ ನಮ್ಮ ಹಿರಿಯರು ಪಕ್ಕಡೆ ಒವ್ವೆ ಒಂಜಿ ಆಚರಣೆ ಮಂತೀಜೆ ನಮ್ಮ ಏನಿ ಆಧುನಿಕ ಕಾಲಡು ಒಂಜಾತಿ ಇಂಗ್ಲಿಷ್ ಭಾಷೆದ ವ್ಯಾಮೋಹಡು ತಪ್ಪು ತಿರಿಯೋಣ ದಯಮಂತದ್ದು ಇಂಗ್ಲಿಷ್ ಬೋರ್ಡ್ ಬುಚ್ಚಿ ಬಂತು ಅಂಡ ನಂಗೆ ಅತಿಯಾಯ ವ್ಯಾಮೋಹ ಇತ್ತಂದಂಡ ನಮ್ಮ ಭಾಷೆನ ನಮ್ಮ ಮಾತಬಹುದು ಅಂಚಾಯರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ತೆರೆಯೋಣ ನಮ್ಮ ತುಳುನಾಡು ಕೆಲವೊಂದು ಕಟ್ಟುಕಟ್ಟಲೆ ಆಚಾರ ವಿಚಾರ ದಾಯಿ ಬೈದಿನ ಬಂತಿನ ತೆರೆಯೋಣ ಎಕಡೆ ಪಡ್ಲಿಕ್ಕೆ ಪಕ್ಕಡದಂತೆ ನಮ್ಮ ಏರಿಯಾಗಳು ಬಂದಿದ್ದೀರ ಅಕ್ಳಿಗೆ ಅಕ್ಷರ ಜ್ಞಾನ ಇಜ್ಜಲ್ ಎಪ್ಪು ಆಂಡ ಪರಿಸರ ಜ್ಞಾನ ಮಸ್ತ್ ಇತ್ತದು ಆ ನಿಲೆಟಕ್ಕಳು ಆಟಿದ ಅಮಾವಾಸ್ಯೆಗೆ ತಪ್ಪಿನ ಕಷಾಯನಾದಪ್ಪು ಅದನ್ನು ನಾಗರ ಪಂಚಮಿಗೆ ತನ್ನ ತಮ್ಮಿಲ ಅರ್ಪಣೆ ಮಂತಿನ ವಿಚಾರಣಾದಪ್ಪು ಅದನ್ನ ಆಟಿಡಿ ತೀರ ಭಂಗ ಇತ್ತಂದೆಲ್ಲ ತಿಂಪಿನ ತೆನಸಗಿದಾಲ ತೊಂದರೆ ಅವನ ಲೆಕ್ಕ ತಿಮರದ ಚಟ್ನಿ ಕುಕ್ಕುದ ಚಟ್ನಿ ಕೂಂಜಿದ ಚಟ್ನಿ ರಚ್ಚಿದ ಚಟ್ನಿ ಕುಡುಕ ಚಟ್ನಿ ಮುಂಗಿರದ ಚಟ್ನಿ ಎಟಿದ ಬಿಡಿದ ಚಟ್ನಿ ಇಂಚ ಬೇರೆ ಬೇರೆ ಚಟ್ನಿಲೇನೆ ಯಾಕೆ ಮಂತದ ಜೋಕ್ಲೆಗೆ ಒಂಜಿ ಪುಂಡಿ ಗಂಜಿಗೆ ಬಟ್ಟಲಿಕ್ಕೆ ತಿಳಿಮೈತದ ಆಳ ಕೊರ್ದು ಬಾಯಿಗೆ ರುಚಿ ಕಟ್ಟ ಬಂದಿದೆ ದಯಪಡಗ ಬಂಜಿ ಬಡವು ಕಟ್ಟದ ಬಲಿ ಜೋಕುಲು ಅಂಚಿನ ತೆನಸದೊಟ್ಟಿಗೆ ಸುತ್ತಮುತ್ತ ಪರಿಸರಗಳು ಏಕಡೆ ಪರಿಸರ ಜ್ಞಾನ ಇರ್ತದೆ ಮಾಡೋದು ಭುಜಂಗ ಸೊಪ್ಪು ಆದಪ್ಪು ನುಗ್ಗೆ ಸೊಪ್ಪು ಆದಪ್ಪು ಇಂಚಿನ ಬೇರೆ ಬೇರೆ ಸೊಪ್ಪುಲೇನು ಐಕೆ ಬೋರ್ಡಕ್ಕೆ ಒಂಜಿ ಚೂರು ರುಚಿಗೆ ಬೆಳ್ತರಿ ಪಾಡ್ದು ಐನೊಂಜಿ ಕಜಿಪು ಮಂತ್ ಕೊರ್ಪ ಮೂಲಕ ಎಂಗೊಬ್ಬರು ಇಲ್ಲಪ್ಪನ ತಿನಿಯ ತಿಕ್ಕೊಂದಿನಿ ಭುಜಂಗ ಸೊಪ್ಪು ಪಂಜಾರ ಗಂಜಿ ತಂದಿನಿ ಬಟ್ಟದ ನಡುಡು ಮಾತ್ರ ಪೂರ್ತಿ ಬಟ್ಟಲ್ಲಿ ಎರಿಕೆ ತೆಲಿ ಬೊಕ್ಕಲ ಬೋರ್ಡ್ ನನಗೆ ಕಡೆ ಅರ್ಪಂಡೆ ಕೆರೆಗೆ ಸುಟ್ಟು ಬಾಡದು ತಿನ್ನೋಡು ಅದನ್ನ ಪೆಲ್ತರಿ ಸುಟ್ಟು ಬಾಡ್ದು ನೋಡಿ ಇಲ್ಲ ಸಾಂತಾನಿ ತಿನ್ನೋಡು ಇದ್ದದ ಜೋಕ್ಲೆ ತಿಕ್ಕಲೆಕ್ಕ ಕುರ್ಕುರೆ ಲೇಸ್ ಆ ಕಾಲ ಹೊಡಿತಾರೆ ಈಗ ಅವೇ ಮಲ್ಲ ಲೇಸ್ ಆದಿತ್ತು ನೆನೆಬು ಮನ್ಕೊಡು ದಾಯಿಗೆ ಪನ್ನಾಗ ಈ ಜೋಕುಲು ಹಿಂದಿನ ಕಾಲದ ಜೋಕುಲು ನಮ್ಮ ನಿಂತು ಕೊಡ್ಪತ್ತೆ ನಮ್ಮ ಸಾಧಾರಣ ಪಂಡಿ ಕೊಡ್ಲಿ ಅಂದಂದ ಅವನಿಗೆಲ್ಲ ಏಪಲ್ದ ಎತ್ತಿನ ಅದೊಂಬುದ ಸಾಮಾನ್ಯವಾದ ಪ್ರತಿಯೊಂದು ಇಲ್ಲದ ಬರ್ತಾನೆ ಜನ ಉತ್ತರ ನೀವು ತಿಂತಾರ ಇದ್ದಾರ ಪಕ್ಕಡೆ ಬಂತಾರ ಇನಿ ನಮ್ಮ ಜೋಕ್ಲೆಗೆ ಬಂಗ ತಿಕ್ಕೆರ ಬಲ್ಲಿ ಬಣ್ಣದ ಕೇಳಿ ಕೂಡಲೇ ದೊರಕಂಗಿಲ್ಲ ಇಂಥ ಜೋಕುಲ್ಡ ಕಿಸೆಟ್ 10 ರೂಪಾಯಿ ಜಾಸ್ತಿ ಕಾಸು ನಮ್ಮ ಕಾಲ ನೆನಪಲಿ ನಮ್ಮ ಒಂಜಿ ಪೈಸೆ ಇಚ್ಚಾడు ಹೊಟ್ಟೆ ಮುಕ್ಕಾಲು ಇಚ್ಚಾడు ಅರ್ಧ ಪೈಸೆ ಇಚ್ಚಾడు ಓಲ್ಲ ನಮ್ಮ ಬಿನ್ನೆರೆ ಕಟ್ಟೋಡು ಅಪ್ಪಗ ಓಲ್ಲ ಒಂಜಿ 2 ಪೈಸೆ ಪಕ್ಕದಲ್ಲಿ ಬಣ್ಣದ ಕೊರಂತಿನ ಕಾಲ ಇತೇ ಜೋಕುಡ ಕಾಸಲ ಉಂಡು
ಜೋಕ್ಲು ಪೂರ್ತಿನ ಪುರ್ತು ಬಂದ ಅಂಗಡಿ ಇರ್ತದೆ ಕೊನಪಿನ ಕಾಲ ದುಂಬದ ಕಾಲೋಡು ನಮ್ಮ ಊರುಡು ಒಂದು ಅಂಗಡಿ ಇದ್ರೆ ಭಾರಿ ಮಲ್ಲ ಉದ ಇತ್ತೆ ಒಂಜೇ ರೋಡು ಏಲೇನು ಅಂಗಡಿ ಇರ್ಬೇಕು ಅಂತಿದ್ರೆ ಒಂಜಿ ಅಂಗಡಿ ಇದ್ರೆ ಬೊಕ್ಕ ಅಂಗಡಿ ಕೊಡೊಂದು ಅಂಗಡಿ ಹೋದಲ್ಲ ಬೋಡಾಕಿ ನಿಂತಿತ್ತು ನಾವು ಉಪ್ಪಡ ವೆಂಚಲ ಉಪ್ಪಡು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಈಗ ಮಾತೆಲ್ಲ ಏನು ತಿಳಿದಾಗಲೂ ಪನೊಂದಿಲ್ಲ ನಮ್ಮ ವಿಚಾರ ನಮ್ಮ ಜೋಕ್ಲಿಗೆ ತಿರುಪೋಡು ಏನು ಕೋಡ ಬೈಯಡು ಒಂಜಿ ಆಟದ ಕಾರ್ಯಕ್ರಮ ಹೋದಿತ್ತೆ ಒಂಜಿ ಜವನಲ್ಲಿ ಎತ್ತಿಕೊಂಡೆ ಒಂಜಿ ನೆಟ್ಟು ಅರಿಕಂತ ದೀದಿದ್ರೆ ಒಂಜಿ ಹೆಂಚಿನ ದಿ ಹೊಡಿತಂದ್ರೆ ಪಲ್ಲೆಗೆ ಹೆಂಚಿನೆಟ್ಟು ಅರಿಕಂತ ದೀಯರಿ ಹೆಂಚಿನೆಟ್ಟು ಗಿಂಜ ಹೊಡಿತ ಪಲ್ಲೆ ಸೇರು ಪಕ್ಕ ತಡಪೇಕಂತಿದ್ದರೆ ತಡಪೇಡ ಅರಿದಿದ್ದರೆ ಆ ವಿಚಾರ ಒಂಜಿ ಬಾಲ್ ಎಡಕೇಂಡ ಬಾಲ ಅಂದೇನು ಅರಿದೀತಿರದ ಒಂದು ಓವು ಪಂಡದು ಸುಮಾರು ಒಂಜಿ ಎನ್ಮನೆ ಹೊರಮನೆ ಕ್ಲಾಸ್ 10ನೇ ಕ್ಲಾಸ್ ಹುಡುಗಿ ವಿಚಾರ ಗೊತ್ತಿಜೆ ಆಯ್ತಾ ಮಿಕ್ಕು ದೀತಿ ನಂಜಿ ಒಂದು ತವಿಂಚಿನ ಗಂಟೆ ಗೊತ್ತಿಜಿ ನಮ್ಮ ತಡಪೆ ಸೇರು ಪಾವು ಕೊಂಡೆ ಒಂದು ಪೂರ ಇತ್ತಿನ ನಮ್ಮ ತಿರುಪದ ನಾನು ఇక్కడ అర్పండే దుంబుద కాలుడు ఉనియరెగి బంగ తినిరే బంగ బయట నొప్పు జోకులేని తూదుప్పన ఇది పత్రడే మందులేరు దుంబుద కాలుడు పత్రడే మందుడు ఇంచ కడమింగాలు పక్క కొడిమింగాలు ఒరిజినేను పాడుದು ಜೋಕ್ಲೆ ದಾವೊಂದು ಅಡ್ಡಿ ಅಂದು ಒಂದು ವಾರ ಗೊರಾಣ ಒಂದು ಅಡ್ಡಿದ ಮನೆ ತೂವಾಡಂದು ಚೇದ ಎರಡು ಪಾಡ್ದು ಅಡ್ಡಿ ಮಂದಂತೀರು ಪತ್ರ ಅಡ್ಡಿ ಅಂದು ಇನ್ನ ಜೋಕ್ಲ ಇಂಚಿನ ಅಂತ ತಿಂತಾನ ಕೆಲವೊಂದು ನಾನು ಇಂಚ ಆಟ ಹೋಗ್ಬೋದು ದಯಬಂಡ ಆಗಲಿ ಖಂಡಿತ ದಯಬಂಡ ಇಂಥ ಜೋಕ್ಲಿಗೆ ಆಯ್ತಾ ಮಹತ್ವ ಇಂಚಿನ ಪಡೆದ್ರೆ ನಮ್ಮ ತೆರಿಪಚ್ಚ ಐಟಿ ಜನ ರುಚಿ ಇಂಚಿನ ಪಡೆದ್ರೆ ತೆರಿಪಚ್ಚ ಐಟಿ ಜನ ಆರೋಗ್ಯ ಇಂಚಿನಕ್ಕೆ ಉಂಡು ಪಡೆದ್ರೆ ತೆರಿಪಚ್ಚ ಕನಿಷ್ಠ ಅಲ್ಲ ನಮ್ಮ ಇಂಚಿನ ವಿಚಾರವನ್ನು ತೆರಿಪೋನ ಮೂಲಕ ಪರಿಸರ ದಿಕ್ಕುನಂಚಿನ ಸೊಪ್ಪುಲಿಂದ ಅಪರಂಚಿನ ಜನ ನಮ್ಮ ಶರೀರಡು ಅವಡಂಚಿನ ಆರೋಗ್ಯ ಬೆಳವಣಿಗೆ ಕೊಡದಾಳ ನಮ್ಮ ಆಟದ ತಿಂಗಳು ಕೆಲವೊಂದು ಸೊಪ್ಪು ತರಕಾರಿಗಳನ್ನು ಉಪಯೋಗ ಮಾಡ್ಕೊಂಡು ದಯಪಂಡ ಈ ಆಟದ ತಿಂಗಳು ಬಂದರೆ ನಾವು ಭಾರಿ ಉಷ್ಣದ ತಿಂಗಳು ಬಂತೇವೆ ಕುಡೊಂಜಿ ವಿಚಾರ ಬಂದಾಗ ಆಟಿದ ಮದಿಬಲಿನ ಅಪ್ಪೆಲ್ಲ ಕಡಪಡು ನಾವು ದಯಪಲ್ಲೆ ಇತ್ತ ನಮ್ಮ ಮಧ್ಯಾಹ್ನ ಕಡಪಡುವ ರಾತ್ರಿಗೆ ತಿರಲೆ ತಂದವರು ಇನ್ನು ಸರಿಯಾ ಸರಿನಲ್ಲ ಸರಿ ಬರಲಿ ಹೆಚ್ಚು ಸರಿಯಾ ಆ ಕಟ್ಟು ಸರಿ ದುಂಬುದ ಕಾಲಡು ಇಲ್ಲಿ ನಮ್ಮ ಇರುವ 22, 24, 27 ವರ್ಷದ ಪೊಣ್ಣು ಜೋಗ್ಲಿಲ್ಲ ಅಂದ ಮದ್ಮೆ ಆಗ್ತಾರೆ ದುಂಬುದ ಕಾಲಡು 7 ವರ್ಷೋಡು ಮದ್ಮೆ ಆಗ್ತಾರೆ ಜನಕ್ಕೆ 7 ವರ್ಷೋಡು ಮದ್ಮೆ ಅಂತಾರೆ ದುಂಬುದ ಕಾಲಡು 10-12ನೇ ವರ್ಷೋಡು 13ನೇ ವರ್ಷದ ಮದ್ಮೆ ಅಂತಂತೀರಿ ಪಂಡ ಜೋಗ್ಲಾಡಿಗೆ ಪ್ರಾಯ ಇಲ್ಲಿಯ ಬಾಲ ಎಲ್ಲಿಯ ಜೋಗ್ಲಾಡಿಗೆ ಪ್ರಾಯ ಆ ಪೊಣ್ಣು ಮಗಳಿಗೆ ಸರಿಕಟ್ಟ ಅಟಿಲ ಮಂತ್ರನೇ ಗೊತ್ತು ಜಂಜನ ಮದ್ಮೆ ಮಂತ್ರ ಕಡಪಣ್ಣ ಮಾಮಿ ತಮ್ಮಲ ಇಲ್ಲಡೆ ಸರಿಪೋವ ದಾದಾಂಡ ವ್ಯತ್ಯಾಸಗಳು ಬರ್ಕೊಂಡು ಬಿದ್ದು ತನಿ ನಡಕೊಡಬನ್ನ ಬಿಟ್ಟಿಡು ಪಿರ ಅಪ್ಪ ಇಲ್ಲಡೆ ಒಂಜಿ ತಿಂಗಳು ಕುಲಿದು ಅಟಿಲು ಮಾಮಿ ತಮ್ಮಲ ಪಂಡ ಇಂಚಿನ ಮೈತಿದಿ ಪಂಡ ಇಂಚಿನ ಅಕ್ಕಲು ಪಾತ್ರೆನಿಗೆ ಜವಾಬು ಕೊರಂದೆ ಸಮಾಧಾನಡು ಈ ಸಂಸಾರನು ಜೀವನ ಪೂರ್ತಿ ಕಳೆಯೋನೋಡು ಪಂಪಿನ ತಿರಿಪಾದು ಕೊರ್ಪನಂಚಿನ ಆ ಕಾಲಘಟ್ಟನೆ ಆಟಿ ಐದು ದುಂಬು ಅದು ಜೋಕ್ಲಾಟಿಗೆ ಪೊಣ್ಣು ಗೊಬ್ಬಂದುಪ್ಪಾಲು ಅದೇ ನಮ್ಮ ಅಭಿಪ್ರಾಯ ಗೊಬ್ಬಂದಿತ್ತಿನಕ್ಲೆ ಮತ್ತೆ ಬಂದರೆ ಕಲ್ಪನೆ ಬರೆಯದೆ ಅವನ ಪ್ರಾಯ ಅಂಚಿನಪ್ಪ ಮದ್ಮೆ ಒಂದು ಕಡಪಡು ಮಾತ್ರ ಬಜಿ ಲತ್ತು ಪ್ರಾಯದ ಎಲ್ಲಿ ಪ್ರಾಯದ ಪೊಣ್ಣು ಲತ್ತು ಶರೀರ ಈ ಆಟಿರ್ದೆ ಸರಿ 9 ತಿಂಗಳು ಲೆಕ್ಕ ಪಾಂಡ ಪಗ್ಗು ಬೇಷಲು ಬರ್ಬೋದು ನಂಗೆ ಸಾಮಾನ್ಯ ಜನಗಳಿಗೆ ಬೇಸದ ಬೇಕೆ ಸೈಸನ ರ್ಯಾಪಜಿ ಅಂಚಿನಲ್ಪ ಪೊಣ್ಣು ಮಗಲು ಲತ್ತು ಪ್ರಾಯದ ಲತ್ತು ಶರೀರ ಎಲ್ಲಿ ಪ್ರಾಯದ ಪೊಣ್ಣು ಮಗಲು ಬಂಜಿನಲ್ಲ ಆಯಲ್ ನನಗೆ ಆ ಬೇಷದ ಬೆಂಕಿ ನಿಂಚು ಸೈಸನೋಡು ಐಕೊಂಜಿ ವೈದ್ಯಕೀಯ ಹಿನ್ನೆಲೆ ಇತ್ತಿನಕ್ಕೆ ಕೊಡದು ಆಟಿಡಿ ಒಂಜಿ ತಿಂಗಳು ತಪ್ಪವಂತೇನು ದಯಪಂಡ ಒಂಜಿ ಚೂರು ದೂರ ಇತ್ತಂದ ಆ ಒಂಜಿ ಬೇಕೇನು ತತ್ತಂದ ಬಂಜಿರಿತಿನ ಬಾಲ್ಯಗಳ ಕ್ಷೇಮ ಎಲ್ಲೆ ಪ್ರಾಯದ ಪೊಣ್ಣು ಮಗಲಿಗಳ ಕ್ಷೇಮ
ಅಕಸ್ಮಾತ್ ಆ ಬೇಗಕ್ಕೆ ಸಹಿಸನದ ಒಂದೇ ಬನ್ನಿ ರೀತಿನ ಬಾಲಿಗೆ ತೊಂದರೆ ಅಂಡ ರಡ್ಡು ಜೀವನ ಪ್ರಶ್ನೆ ಬರ್ಕೊಂಡು ರಡ್ಡು ಜೀವವನ್ನು ಒರಿಯುನ ಕರಿಯುನ ರೈತಿಗೆ ಕೊಡೋದಕ್ಕಲೆ ಆ 8 ತಿಂಗಳು 1 ತಿಂಗಳು ಅಪ್ಪೆಲ್ಲಡ ಕುಲದು ಬರ ಕಡೆ ಬರುತ್ತೆ. ಇನ್ನು ನಮ್ಮ ಇನ್ನು ಒಂಜಿ ಗಳಿಗೆಡೆ ಅಂಚಿಗೆ ಇಂಚಿಗೆ ಕಡಪಡ್ದು ಸುಧಾರಿಸೋದಿಲ್ಲ. ಅವು ಮೂಢನಂಬಿಕೆ ಆಗ್ತದೆ, ಕಟ್ಟು ಕಟ್ಟಲೆಲ್ಲ ಆಗ್ತದೆ. ಮನುಷ್ಯ ಶರೀರಗೂ ಆರೋಗ್ಯಗೂ ಬೋಡಾಕನಂಚಿನ ವಿಚಾರ ಐನ್ ನಮ್ಮ ತಿರಿಯೋಣ ದುಂಬದ ದಿನಕ್ಕೂ ನಮ್ಮ ಜೋಕ್ಲಿಗೆಲ್ಲ ಇನ್ನು ತಿನ್ಕೋಡು ದಯಪಣ್ಣ ಮನುಷ್ಯನ ಆರೋಗ್ಯಕ್ಕನೇ ಜೀವನ ಪೂರ್ತಿ ಬದುಕದು ಬಾಳ್ದು ಇಡೀ ಸಂಸಾರಗೂ ಕಣ್ಣ ಯಾರು ಸಾಧ್ಯ ಆಗ್ತದೆ. ಇಜಿಪಣ್ಣ ನಿಂತಾಗ ಇಲ್ಲೇ ಪ್ರಾಯದ ಪಣ್ಣ ಜೋಕಲು ದೂರ ಯಾರು ಸಾಧ್ಯ ಆಗ್ತದೆ. ಅವನಿಗೆ ವಿಧಾನ ಚಂದದ ಮನೆ ಇನಿ ಮೂಲಕ ಹೋಗಿ ಕೊಡೆ ಚಂದದ ಮನೆ ಇರ್ತದೆ ಉಂಡ ಎದುರು ಬಿದ್ದೇವೆ ಚೆನ್ನದ ಮನೆಗೆ ಒಬ್ಬನಾಗ ವ್ಯಕ್ತಿ ಬಲಿ ಗೊಬ್ಬರ ಬಲಿ ಬರ್ತೇವೆ ಬೈಬಲ್ ಗಲಾಟೆ ಸಾಮಾನ್ಯ ಆಂಡಲ ಲೆಕ್ಕಿಪಲ್ಲಿ ಒಟ್ಟು ಕುಳಿದು ಗೊಬ್ಬನಾಗ ಗಲಾಟೆ ಆಗಿ ಹಬ್ಬಕ್ಕೆ ದಾರಗೆ ಪಂಪಿನ ಲೆಕ್ಕಿಪಲ್ಲಿಯಲ್ಲೂ ಚೆನ್ನದ ಮನೆ ಹಾಕೊಂಡು ಹೋದ್ದು ಸೈತ್ಯಕ್ಕೆ ಅಕ್ಕಲು ದೈವತ್ವನು ಪಡೆಯಿದೆ ಆಂಡ ನಮ್ಮ ಒಂದು ವೇಳೆ ಗಲಾಟೆ ಮಂತೊಂಡ ಒಂದು ಇಲ್ಲಿಗೆ ರಡ್ಡು ಜನ ತಪ್ಪಿಪೋಯ್ಲೆಕ್ಕ ಹಾಕೋದು ಒಂದೇ ವಿಚಾರ ರಡ್ಡು ಜನ ಸೈತಿಲೆಕ್ಕ ಹಾಕೋಣ ಐಕೆ ಕೊಡೋದು ಚೆನ್ನದ ಮನೆ ಗೊಬ್ಬನದ ಮೆಕ್ಕಿಪಲ್ಲಿಯಲ್ಲಿ ಒಟ್ಟಿಗೆ ಗೊಬ್ಬರದಲ್ಲಿ ದಯಪಣ್ಣ ತುಂಬುದ ಸಂಸಾರನು ಸಾಗವನಂಚಿನ ಪೊಣ್ಣು ಮಗಲತನ ಕೊಡೊಂದು ಇಲ್ಲನು ಬೆಳಗಾವನಂಚಿನ ಪೊಣ್ಣು ಮಗಲು ತಪ್ಪುಪೋಯರ ಬಲ್ಲಿ ಬಂದ ದೃಷ್ಟಿಗೆ ಚೆನ್ನದ ಮನೆ ಮೆಕ್ಕಿಪಲ್ಲಿಯಲ್ಲಿ ಒಟ್ಟಿಗೆ ಗೊಬ್ಬರದಲ್ಲಿ ಬಿಡೋದು ಮುಖ್ಯ. ಆಟಿದ ಕಷಾಯ ನಮ್ಮ ಮಾತಲ್ಲಿ ಈ ಸರ್ತಿ ಬರ್ತಾನ ಆಟಿದ ಕಷಾಯ ಬರ್ತಾನ ಜೋಕುಳು ಆಟಿದ ಕಷಾಯ ಬರ್ತಾನ ಬರ್ತಾನ ಐಕೆ ಎಂಚಿನ ಪುರ ಪಾಡ್ತೀರಿ ಗೊತ್ತುಂಡ ಎಂಚಿನ ಪುರ ಪಾಡ್ತೀರಿ ಐಕೆ ಇಡಬಲ್ಲ ಬಂದು ಪಂಡದ ಕೊರಚಿ ಅಲ್ಲ ಪಂಡದ ಕೊರಚಿ ಹೆಚ್ಚಿನ ಪುರ ಪಾಡ್ತೀರಿ ಗೊತ್ತೀಚಿ ಜನ ಗೊತ್ತಲ್ಲ ಎಂಚಿನ ಮಂದಿ ಇருந்து ಆಟಿದ ಕಷಾಯವು ಎಂಚ ಮನ್ಪುಲಿ ಎಂಚಿನ ಹೊರಪಾಡು ಮನ್ಪುಲಿ ಪಂಡದ ಕೊರಚಿ ತುಲೆ ನಮ್ಮ ಜೋಕ್ಲಿಗೆ ನಮ್ಮ ಪಂಡದ ಕೊರಪುಜ ಆ ಜೋಕ್ಲು ತುಂಬದ ಪೀಳಿಗೆ ಅತ್ತೆ ಅಕ್ಲೆಂಚ ತಯಾರು ಮಾಡ್ಕೊಡೋದು ದಯಪಂಡ ಇಲ್ಲಿ ಕೋಡಿ ಶುರುವಾಗ್ತದೆ ಅವಲ ಉಚಿತವಾಗಿ ಕಷಾಯ ಹಂಚಲಾಗುವುದು ನಂಗೆ ಉಚಿತ ತಿಕ್ಕುನೇಟೆ ಕೃಷಿ ಇಪ್ಪಲಿ ದಯಪಂಡ ನಮ್ಗೆ ಐಲಿ ಗುದ್ದುನ ಒಗ್ಗರಣೆ ಪಾಡುನ ಅಪ್ಪುರ ಮಂಡೆ ತೆಚ್ಚಿತ್ತಲೆ ಪೋಪ ಕ್ಯೂ ಉಂಟು ಬೇರೆ ಕ್ಯೂ ಉಂಟು ಅಂಚಾರ ಬಲ್ಲಿ ಯಾನ್ ಪಂಪನಿ ಉಚಿತವಾದ ಆಟಿದ ಕಷಾಯ ತಿಕ್ಕರ ಬಲ್ಲಿ ತಿಕ್ಕಡ ನಮ್ಮ ತಿತ್ತಂಡ್ರ ಬಲ್ಲಿ ದಯಪಂಡಗ ನಂಗೆ ಆಯ್ತಾ ಮೂಲ ವಿಚಾರ ಮರೆತು ಪೋಪು ಕೆಟ್ಟ ಕಣಕನಂಚಿನ ಜವಾಬ್ದಾರಿ ನಮ್ಮ ಇಲ್ಲದ ಯಜಮಾನ್ರೆ ನಿಜಂದ ಅದು ಹೋಗ್ಕೊಂಡು ಐಕಂಡರ ಕಷಾಯ ನಮ್ಮ ಇಲ್ಲದ ಮನ್ಕೊಡು ಮಾತ್ರ ಆರೋಗ್ಯಕ್ಕೂ ಭಾರಿ ಐತೆ ಈಗ ಒಗ್ಗರಣೆ ಪಾಡೋರು ಹೋಯ್ತಾವು ಪಂಡುಗರ ಹೆಜ್ಜೆ ಬಣ್ಣ ತಿರುಪಂಡು ದಯ ಹುಲ್ಲುಕಲ್ಲೇ ಪಾಡೋರು ದಯ ಹುಲ್ಲುಕಲ್ಲೇ ಪಾಡೋಡು ಜಲ್ಲಿಕಲ್ಲ ಜಾ ದಯ ದಯ ಹುಲ್ಲುಕಲ್ಲದ ಬದಲು ಜಲ್ಲಿಕಲ್ಲು ಬಂಡ ಜಾ ಬೊಲ್ಲುಕಲ್ಲಡೆ ಒಂದು ರೀತಿಯ ರೋಗ ನಿರೋಧಕ ಶಕ್ತಿ ಉಂಟು ಮಾತ್ರ ಈ ಆಟದ ಪಟ್ಟರು ನೀರು ಚೌಳ್ ನೀರು ಮಲ್ಪನಿ ಆ ಚೌಳ್ ನೀರು ಇಪ್ಪನಂಚಿನ ಕ್ರಿಮಿಯ ದೂರ ಮಾಪನ ಶಕ್ತಿ ರಂಜಕದ ಅಂಶ ಉಂಟು ಬೊಲ್ಲುಕಲ್ಲಡೆ ಅವು ಐ ನಿವಾರಣೆ ಮಾಡ್ಕೊಂಡು ಐಕೆ ಪಡೆದ ನಿಗಿ ಗೆಂಡೋಡು ಬೊಲ್ಲುಕಲ್ಲನ್ನು ಪಾಡ್ದು ಅವು ಎಷ್ಟು ಬೆಚ್ಚಾಯಿನ ಬುಕ್ಕ ನೆಕ್ ಬೆತ್ತದ ಚುಯಿಂಕ್ ಅಂದ್ಪಾಡ್ಬೇಕು ಬಿರಂದ ಅಪಗ ಇತ್ತಿನ ಕ್ರಿಮಿ ಆಯ್ತು ಸಹಿತ ಪೋಕೊಂಡು ಆರೋಗ್ಯಕ್ಕೂ ಭಾರಿ ಆಯ್ತು ಇತ್ತಿನ ರಂಜಕದ ಅಂಶದ ಅಂತಿದೆ ನಂಗೆ ಗುವೆಲ್ದ ನೀರಿಲ್ಲ ರಂಜಕದ ಅಂಶ ಅಂತ ಬೋರ್ಡು ಬಂತೇವೆ ಜಾಸ್ತಿ ದೀಪ ಇಲ್ಲಿನ ರಂಜಕದ ಅಂಶ ಜಾಸ್ತಿ ಹಾಕೋದು ಬೋರ್ವೆಲ್ ರಂಜಕದ ಅಂಶ ಜಾಸ್ತಿ ಹಾಕೊಂಡು ನೀನು ತುದುಪುರ ಬಿಜಾಪುರಡು ಬಾಗಲಕೋಟೆ ಪುರ ಕೂಲಿಪುರ ಕಪ್ಪಕಪ್ಪಾತಿನ ರಂಜಕದ ಅಂಶ ಜಾಸ್ತಿ ಆಗಲ್ಲ ತೊಂದರೆ ಅಂತ ಒಂದು ಅಂಶ ಬೋಡ ಗುವೆಲ್ಲಿನ ಬೊಲ್ಲುಕಲ್ಲು ಯಾಕಂದ್ರೆ ನಂಗೆ ತಿಕ್ಕೊಂಡ ಬೊಲ್ಲುಕಲ್ಲು ಒಗ್ಗರಣೆ ಪಡನೆ ಅವೇ ಉದ್ದೇಶಕ್ಕೆ ಪಡೋದು ಇಚ್ಚಿನ ಪೂರ ಬೇತೆ ಬೇತೆ ವಿಚಾರ ನಮ್ಮ ಮೂಢನಂಬಿಕೆ ಬಂದು ಗಂಟು ಕಟ್ಟದು ದಕ್ಕದು ಬಿಡ್ತಾ ಒಂದೇ ಟೈಮ್ ಮಾಡೋದು ಇನಿ ಆಟಿದ ಕಾರ್ಯಕ್ರಮ ದೃಷ್ಟಿಗಂಡ ಇಲ್ಲಿ ನೆನಪು ಬಂತೊಂದಿಲ್ಲ ತಿಮ್ಮರೆ ಬಾರಿ ಎಡ್ಡೆ ಬಂತ ನಮ್ಮ ಜೋಗಿಗೆ ತಿಪ್ಪವನ ಚಟ್ನಿ ಮಂದು ಕೊರ್ಪನ
ಪುರ್ಸೊತ್ತು ಚಟ್ನಿ ಮಂದರೆ ಏತು ಪುರ್ಸೊತ್ತು ಕೊಡಪ್ಪ ಒಂಜಿ ಮಿಕ್ಸಿಡ್ ಅವಳ ಇಲ್ಲಿಯ ಗಿರ್ರ ತಿರ್ಗಿಡಿಕುಲೆ ಚಟ್ನಿ ರೆಡಿ ಆಗ ನಮ್ಮ ಮನ್ ಪೂಜ ಬೇಡ ರುಚಿ ಇಚ್ಚಿಕುಲೆ ರುಚಿ ಇತ್ತೆ ಅಂತ ಬೇಕು ದಯವನ್ನು ಒಂದು ಒಗ್ಗರಣೆ ಈಗ ನೀರುಳ್ಳಿ ಪ್ರಭಾವ ಜೋರು ರುಚಿ ಮಾಡ್ಕೊಂಡ ಪ್ರಯತ್ನ ಮಾಡೋಲ್ಲ ಒಂದೇ ಲಗ ಬಂತೇರು ಬ್ರಾಹ್ಮಿ ಎಲೆ ಬಂತೇರು ಬ್ರಹ್ಮದೇವಿಯರ ಸೃಷ್ಟಿ ಮಂತ್ರ ಕೊಡ್ತೀನಿ ಅಂತ ಬ್ರಾಹ್ಮಿ ಎಲೆ ನಮ್ಮ ಇನ್ನು ನಿರ್ಲಕ್ಷ್ಯ ಮಾಡ್ತಂದಿಲ್ಲ ಇಲ್ಲಿ ಜೋಕ್ಲಿಗಳು ಆಯ್ತಾ ಕಣ್ಣಿನ ತರಿತದ ನಾಲ್ಕು ಮುಟ್ಟ ದಯ ಬಂದೆ 4-5 ಸರಿ ಮಗುರೋಡು ಇನ್ನು ಆ ಜೋಕುಡ ಉರ್ದು ಉರುಂಟು ಕುಡು ಚಟ್ಟೆ ಅಂತ ಬಂದ್ಬರಿ 10 ಸರ್ತಿ ಇಡೇ ಬಲತ್ತೆ ಇಡೇ ಬಲ ಉರ್ದು ಉರುಂಟು ಕುಡು ಚಟ್ಟೆ ಕಣ್ಗೆ ಉರ್ದು ಕುಡು ಚಟ್ನಿ ಉರ್ದು ಉರುಂಟು ಕುಡು ಚಟ್ನಿ ಕುಡು ಚಟ್ಟೆ ಉರ್ದು ಉರುಂಟು ಕುಡ್ನು ಚಟ್ಟೆ ಉರ್ದು ಉರ್ದು ಉರುಂಟು ಕುಡು ಚಟ್ಟೆ ಉರ್ದು ಉರುಂಟು ಕುಡು ಚಟ್ಟೆ ಉರ್ದು ಉರುಂಟು ಉರುಂಟು ಉರ್ದು ಉರುಂಟು ಕುಡು ಚಟ್ಟೆ ಉರ್ದು ಉರುಂಟು ಕುಡು ಚಟ್ಟೆ ಉರ್ದು ಉರುಂಟು ಕುಡು ಚಟ್ಟೆ ಇಂಚ ಫಾಸ್ಟ್ ಪನೀರಿಗೆ ನಮ್ಮ ಜೋಕ್ಲಿಗೆ ನಮ್ಮ ಕಪ್ಪದ ಅಂಚನೆ ಕಕ್ಕೆದ ಕಣ್ಣು ಕಪ್ಪು ಕೊಡಂಜಿನ ಅಂತೇಳಿ ಕುಪ್ಪಳದ ಕಣ್ಣು ಕೆಂಪು ಐನೊಂದು ಏರಲ್ಲ ಮಲ್ಲ ಅಕ್ಕನಲ್ಲಿ ಒಂದು 10 ಸರ್ತಿ ಪನೋಲ್ಯ ಕಕ್ಕೆದ ಕಣ್ಣು ಕಪ್ಪು ಕುಪ್ಪಳದ ಕಣ್ಣು ಕೆಂಪು ಏರ್ಲ ದಾಯಪಣ್ಣಗ ನಮ್ಮ ಏರಿಯಾಕ್ಗಳು ತುಳುಟ್ಟು ಕೆಲವೊಂದಿ ವಿಚಾರ ನಂಗೆ ತಿರ್ಪದಿರ್ಪಣ್ಣಗ ನಮ್ಮ ನಾಲೈ ತಿರ್ಗೋಡು ನಮ್ಮ ಭಾಷೆ ಸ್ವಚ್ಛಾವಡು ನಮ್ಮ ಪಾತ್ರೆನ ರೀತಿ ನೀತಿ ಸರಿಯಾದ ಬರಡು ನಮ್ಮ ಉದ್ದೇಶಕ್ಕೂ ಪಡೆದು ಎಲ್ಲೆಡೆ ಕೆಲವೊಂದು ವಿಚಾರವನ್ನು ಕೊಡ್ತೇವೆ ನಮ್ಮ ಇನ್ನು ಪೂರ ಮಂಗತ್ತದ ಜೋಗುಲಿಗೆ ಸಮೇತ ನಮ್ಮ ತಿರ್ಪೌಜ ಬಂದರೆ ಎಂಜಿನ ನೆಪ್ಪಡು ಈ ಆಟಿದ ತಿಂಗಳದ ಒಂಜಿ ನೆಂಪು ಬಂದ ದೃಷ್ಟಿಡಲ್ಲ ಈ ಆಟಿದೆ ನಮ್ಮ ನೆನಪಂಪ ಜೋಗುಲಿಗೆ ತುಳು ಭಾಷೆ ರೀತಿಯ ವಿಚಾರ ತುಳು ಬರ್ಪರು ತುಳು ಟುಪ್ಪನಂಚಿನ ಮಾತ ಕತೆ ಕವಿತೆಲ್ಲ ತಿರುಪವನಂಚಿನ ಪ್ರಯತ್ನ ಮಂಪುಗ ಒಟ್ಟು ತುಳು ನಾಡುನ ಪ್ರಯತ್ನ ನನ್ನ ಅವಂದೆ ತುಳು ಭಾಷೆಗೆ ಎನ್ಮನೆ ಪರಿಚಯದಳು ಐನತ್ತು ಬೇಗ ಸೇರ್ಪಡೆ ಆವಡ್ಕೊಂಡ ಕಳಕಳಿ ತೊಟ್ಟುಡು ಬತ್ತಿನಂಚಿನ ಅವಕಾಶ ಕೊಡ್ನಂಚಿನ ಮಾತೆರೆಗಳ ಸಂದಾಯ್ತ ಮಂತೊಂದು ಏನಾರ ಪಾತ್ರೆ ಮುಖ್ಯ ಸಂಸ್ಕೃತಿ ಅಂಚನೆ ಕೆಲವು ಆಚರಣೆದ ಬಗೆಟ್ಟು ಪಾತೆದ್ದು ನಮ್ಮ ಓವಿ ಭಾಷೆಯನ್ನು ಜೀವನ ನಡೆದುಕೊಂಡಲ್ಲ ಅಪ್ಪೆ ಭಾಷೆ ತುಳುನು ಮಲತರ ಬರಲಿ ನಮ್ಮ ಸಂಸ್ಕೃತಿಯನ್ನು ಉರಿಪಾವಡು ಕಂಡು ತಿರಿಪಾಯಿನ ಶ್ರೀಯುತ ನಾರಾಯಣರಿಗೂ ಸೊಲ್ಮೇಲು ಇನಿತ ಕೇಸ್ ಎಡ್ಡೆ ರೀತಿಯ ನಡಪರ ಸಹಕಾರಿಯಾಯಿನ ಮಾತೆರೆಗಳ ಸೊಲ್ಮ ಸಂದಾಯರ ಬರುವುದಿಲ್ಲ ಶ್ರೀಮತಿ ಸೌಮ್ಯ ಯೋಗಿ. ಹರಿ ಓಂ. ಆಟಿಡೊಂದು ದಿನ ಇನಿತ ಲೇಸದ ಗುರಿ ಕಾರ್ಮೇನು ವಹಿಸೊಂದಿನ ಈತು ಕೊರ್ಲು ನಮ್ಮೊಟ್ಟಿಗೆ ಇತ್ತದ ಪ್ರೋತ್ಸಾಹ ಕೋರಿನ ಶ್ರೀಯುತ ಶ್ರೀ ನಾರಾಯಣ ಕುಂಪಲ ಕಾರ್ಯದರ್ಶಿ ಶ್ರೀ ಸ್ವಾಮಿ ರಮಾನಂದಾಶ್ರಮ ಚಾರಿಟೇಬಲ್ ಟ್ರಸ್ಟ್ ಮೇರೆಗೆ ಉಡಲೆ ದಿಂಡಿ ಸೊಲ್ಮೇಲು ಅಂತಿಮೆ ಈ ಕಾರ್ಯಕ್ರಮ ಬತ್ತಿನ ಭಿನ್ನರಾಯಿನ ಶ್ರೀಮತಿ ಜಾನಕಿ ಅಧ್ಯಕ್ಷರು ಮಾತ್ರೆ ಮಂಡಳಿ ರಮಾನಂದಾಶ್ರಮ ಕೊಲ್ಯ ಮೇರೆಗಳ ನಮ್ಮ ಮಾತರ್ನ ಪರವಾದ ಉಡಲದಿಂದಿ ಸೊಲ್ಮೇಲು ನನಗೆ ಬೆನ್ನೇರು ಶ್ರೀಮತಿ ಸುಲೋಚನಾ ಉಪಾಧ್ಯಕ್ಷರು ಮಾತೃ ಮಂಡಳಿ ರಮಾನಂದಾಶ್ರಮ ಕೊಲ್ಯ ಮೇರೆಗಳ ಉಡಲದಿಂದಿ ಸೊಲ್ಮೇಲು ಈ ಕೂಟದ ಉಪಸ್ಥಿತರು ಪುನಃ ಶ್ರೀ ಜೀವನ್ ಪ್ರೋಗ್ರಾಮ್ ಮ್ಯಾನೇಜರ್ ಗ್ರಾಮೋತ್ಥಾನ ಇಂಡಿಯಾ ಫೌಂಡೇಶನ್ ಬೇರೆಗಳ ನಮ್ಮ ಮಾತನ್ನ ಪರವಾದ ಉಡಲದಿಂದಿ ಸೊಲ್ಮೇಲು ಅಂಚನೆ ಎಂಕಲೊಟ್ಟದು ಏಪಲ ಉಪ್ಪುನ ಎಂಕಲ ಮೋಕೆದ ಶಿಕ್ಷಕರಾಗಿ ನಂಚಿನ ಗುಲಾಬಿ ಟೀಚರ್ ಬೇರೆಗಳ ನಮ್ಮ ಮಾತನ್ನ ಪರವಾದ ಉಡಲದಿಂದಿ ಸೊಲ್ಮೇಲು ಅಂಚನೆ ತುರ್ತು ಕಾರಣ ಪೋಯಿನಂಚಿನ ಸದ್ಯ ಚಾತನ ಸಂಚಾಲಕರು ಪತಂಜಲಿ ಯೋಗ ಸಮಿತಿ ಮೇರೆಗೆ ನಮ್ಮ ಮಾತಾ ಪರವಾದ ಸೊಲ್ಮೆ ಅಂಚನೆ ಶ್ರೀಮತಿ ಗುಣವತಿ ಟ್ರಸ್ಟ್ ಜಗದ್ಗುರು ಶ್ರೀ ರಮಾನಂದಾಶ್ರಮ ಕೊಲ್ಯ ಮೇರೆಗೆ ನಮ್ಮ ಮಾತನ್ನ ಪರವಾದ ಉಡಲದಿಂದಿ ಸೊಲ್ಮೇಲು ಅಂಚನೆ ಈ ಲೇಸಿಗೆ ಸೇರಿದ
ನಂಚಿನ ಮಾತಾ ಮಹಿಳಾ ಮಂಡಳಿ ಸದಸ್ಯರು, ಅಂಗನವಾಡಿ ಟೀಚರ್ ಶ್ರೀಮತಿ ತುಳಸಿ, ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಮಕ್ಕಳಿಗೆ ಮಾತನ್ನ ಪರವಾದ ಸೊಲ್ಮೇಲು. ಅಂಚನೆ ಅವಿನಾಶ್ ಗ್ರಾಮೋತ್ಥಾನ ಸೇವಾ ಸೆಂಟರ್ ಫೀಲ್ಡ್ ಆಫೀಸರ್ ರಮಾನಂದ ಹೊಲಿಗೆ ತರಬೇತಿ ಕೇಂದ್ರದ ತುಂಬುದ ಅಂಚೆನೆ ಇತ್ಯದ ವಿದ್ಯಾರ್ಥಿಗಳಿಗೆ ಕಾರ್ಯಗಳ ಗತ್ತಿನಂಚಿನ ಮಾತೆರೆಗಳ ಒಡಲುಗುಂದಿ ಸೊಲ್ಮೇಲು. ಅಂಚನೆ ಸೌಂಡ್ ಸಿಸ್ಟಮ್ ಶ್ರೀ ಗಣೇಶ್ ಎಲೆಕ್ಟ್ರಿಕಲ್ ಅಂಚನೆ ಹೊಸಪುರದ ಶ್ರೀ ವಿದ್ಯಾಧರ್ ಶೆಟ್ಟಿ ಬಕ ಮಾತಾ ಸಿಬ್ಬಂದಿ ವರ್ಗದ ಕ್ಲೇಗಳ ಉಡಲದಿಂದ ಸೊಲ್ಮೇಲು. ಅಂಚನೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಾಯ ಮಾಡಿಸಿನ ಮಾತೆರೆಗಳ ಉಡಲದಿಂದ ಸೊಲ್ಮೇಲು. ಅಂಚೆನೆ ಸಭೆತ ನಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಂಚಿನ ಹೊಲಗೆ ತರಬೇತಿದ ಮಾತಾ ವಿದ್ಯಾರ್ಥಿಗಳ ಸೊಲ್ಮೇಲು. ಅಂಚಿನ ನಮ್ಮನ್ನು ಭಾರಿ ಖುಷಿದ ರಂಜಿಸೈ ನಂಚಿನ ಪುಟಾಣಿ ಶೌರ್ಯ ಅಂಬೇರೆಗಳ ಭಾರಿ ಪ್ರೀತಿಪೂರ್ವಕವಾದ ಸೊಲ್ಮೇಲು ಕೊಡೋದಿಲ್ಲ. ಬೊಕ್ಕ ನಮಕ್ ಮಾತೆರೆಗಳ ಬೋರ್ಡ್ ಐನಂಚಿನ ಮೇಯ್ನ್ ಆದ್ರೆ ಬಣ್ಣ ಮಾತೆರೆಗಳ ಬಡಾವನುಂಡು ಅಂಚ ಐನ ಒಂದು ರೆಡಿ ಮಲ್ತಿನಂಚಿನ ಕರ್ನನ್ನ ಅಮೇರೆಗಳ ಇಂಕಲ ಮಾತೆರ್ನ ಪರವಾದ ಉಡಲ ದಿಂಜಿ ಸೊಲ್ಮೇಲು. ಅಂಚೆ ಎರಡನೆಲ್ಲ ಬುಡ್ದುವಿನಿ ಪೋದಿತ್ತು ಅಲ್ಲೆಗಳ ಮಾತೆರೆಗಳ ಸೊಲ್ಮೇಲು ಕೊರೊಂದು ಎನ್ನ ಸೊಲ್ಮೇಲು ಕಾರ್ಯಕ್ರಮ ಅಂತ ಒಂದು